ನೀಡು ಶುಭವನು ಮಂಗಳಾಂಗನೆ ಪಾಡಿ ಸಂತೋಷದಿ ಒಲಿಪೆನು. ದಿಕ್ಕು ದಿಕ್ಕಿಗೆ ಹರಡಿ ಕೀರ್ತಿಯ ಮೆರೆವ ಸಂಸ್ಥೆಯ ಕರುಣಿಸು. ನೀಡು ಶುಭವನು ಮಂಗಳಾಂಗನೆ ಪಾಡಿ ಸಂತೋಷದಿ ಒಲಿಪೆನು. ಬಾಳ ನೌಕೆಯು ತೇಲಿ ಸಾಗಲಿ ಎಡರ ನೀಗುತ ಕರುಣಿಸು. ಹಸಿರು ಬದುಕಿಗೆ ಜ್ಞಾನ ತೈಲವ ಎರೆದು ಬೆಳಗಿಸು ಚೇತನ. ನೀಡು ಶುಭವನು ಮಂಗಳಾಂಗನೆ ಪಾಡಿ ಸಂತೋಷದಿ ಒಲಿಪೆನು. ನೀಡು ಶುಭವನು ಮಂಗಳಾಂಗನೆ ಪಾಡಿ ಸಂತೋಷದಿ ಒಲಿಪೆನು. ಪರಮೇಶ್ವರ ದೇವರನ್ನು ಗ್ರಾಮದ ಸರ್ವ ದೈವದೇವರುಗಳನ್ನು ಸ್ಮರಿಸುತ್ತಾ ಕೇಶವ ಶಿಶು ಮಂದಿರಲ್ಲಿ ನಡೆಯುವಂತಹ ನವದಂಪತಿ ಸಮಾವೇಶದ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಅಭ್ಯಾಗತರನ್ನು ಆದರಪೂರ್ವಕ ಸ್ವಾಗತ ಮಾಡುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಹಿರಿಯರನ್ನು ನಾವು ಪರಿಚಯ ಮಾಡೋದು ನಮ್ಮ ಕರ್ತವ್ಯ. ಈ ದೃಷ್ಟಿಯಿಂದ ನವದಂಪತಿ ಸಮಾವೇಶಕ್ಕೆ ಅನೇಕ ವರ್ಷಗಳಿಂದ ನಮಗೆ ಮಾರ್ಗದರ್ಶಕ ಮಾಡುತ್ತಾ ಬಂದಿರುವವರು ನಮ್ಮ ಹಿರಿಯರು ಮಾನ್ಯ ಸು ರಾಮಣ್ಣ
ಸಂಘದ ಹಿರಿಯ ಪ್ರಚಾರಕರು, ಅನೇಕ ವರ್ಷಗಳಿಂದ ಸಂಘಕ್ಕಾಗಿ ತನ್ನ ಜೀವನವನ್ನೇ ಮುಡಿಪಿಗಿಟ್ಟಂಥ ಹಿರಿಯ ಚೇತನ. ಇವರು ಅಖಿಲ ಭಾರತ ಕುಟುಂಬ ಪ್ರಬೋಧನದ ಪ್ರಮುಖರಾಗಿ ನಮಗೆಲ್ಲ ದೇಶಾದ್ಯಂತ ಮಾರ್ಗದರ್ಶನ ಮಾಡುತ್ತಿದ್ದಾರೆ. ಇವರನ್ನು ನಮ್ಮೆಲ್ಲರ ಪೂರ್ವಕವಾಗಿ ಗೌರವಪೂರ್ವಕ ನಾನು ಸ್ವಾಗತ ಮಾಡುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮಗೆ ಮಾತೆಯರ ಗುಂಪೈಟಕ ನೆರವೇರಿಸಲಿಕ್ಕೆ ಬಂದವರು ಹಾಗೂ ನಮಗೆಲ್ಲರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಬಂದಿರುವವರು ನಮ್ಮ ಹಿರಿಯರು, ರಾಷ್ಟ್ರ ಸೇವಿಕಾ ಸಮಿತಿಯ ಪ್ರಮುಖರು ಆಗಿ ನಮ್ಮೆಲ್ಲ ಈ ಶಿಶುಮಂದಿರದ ಚಟುವಟಿಕೆಗಳಿಗೆ ಒಬ್ಬ ಹಿರಿಯರಾಗಿ ಮಾರ್ಗದರ್ಶನ ಮಾಡುತ್ತಾ ಬಂದಿರುವಂಥ ಮಾತೆಗೆ ಸಮಾನಾದಂಥ ಡಾಕ್ಟರ್ ಕಮಲಾ ಪ್ರಭಾಕರ್ ಭಟ್ರನ್ನ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡುತ್ತಿದ್ದೇನೆ. ಇವರಿಗೆ ಶಿಶುಮಂದಿರದ ಮಾತಾಜಿ ಅನಿತಾ ಇವರು ಪುಷ್ಪ ನೀಡಿ ಗೌರವಿಸಬೇಕಾಗಿ ಕಾರ್ಯಕ್ರಮಕ್ಕೆ ಹಿರಿಯ ದಂಪತಿಗಳಾಗಿ ಆಗಮಿಸಿದವರು ವಿನೋದ್ ಶೆಣೈ ಹಾಗೂ ಅವರ ಧರ್ಮಪತ್ನಿ ಲತಾ ಶೆಣೈ. ಇವರು ವಿಶಿಷ್ಟ ಚೇತನ ಶಾಲೆ ಮಂಗಳೂರು, ಇಲ್ಲಿ ಆ ಶಾಲೆಯಲ್ಲಿ ತನ್ನ ಹೆಚ್ಚಿನ ಸಮಯವನ್ನು ಶಾಲೆಗೋಸ್ಕರ, ಸಮಾಜ ಸೇವೆಗೋಸ್ಕರ ಮುಡಿಪಾಗಿಟ್ಟು ರಾಷ್ಟ್ರೀಯ ಸ್ವಯಂ ಸೇವಕದಲ್ಲಿ ಅನೇಕ ವರ್ಷಗಳಿಂದ ಸ್ವಯಂ ಸೇವಕರಾಗಿ ವಿವಿಧ ಸ್ತರಗಳಲ್ಲಿ ಸೇವಾ ಚಟುವಟಿಕೆಯನ್ನು ಮಾಡುತ್ತಿರುವಂಥ ನಮ್ಮ ಆತ್ಮೀಯರಾದಂಥ ಶ್ರೀ ವಿನೋದ್ ಶೆಣೈ ಮತ್ತು ಲತಾ ದಂಪತಿಗಳಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಮಾಡುತ್ತಿದ್ದೇನೆ. ಹಾಗೆಯೇ ಹಿಂದೂ ಸೇವಾ ಪ್ರತಿಷ್ಠಾನದ ಮೂಲಕ ನಡೆಯುವಂಥ ಶಿಶುಮಂದಿರ ಇದು. ಕಳೆದ 30 ವರ್ಷಗಳಿಂದ ಈ ಗ್ರಾಮದಲ್ಲಿ ಶಿಶುಮಂದಿರ ಕಾರ್ಯಚಟುವಟಿಕೆ ಮಾಡುತ್ತಾ ಇದೆ. ಹಿಂದೂ ಸೇವಾ ಪ್ರತಿಷ್ಠಾನದಲ್ಲಿ ಸಮಗ್ರ ಶಿಶು ಶಿಕ್ಷಣ ವಿಭಾಗ ಇದೆ. ಆ ವಿಭಾಗದ ಪ್ರಮುಖರಾಗಿ ನಮಗೆಲ್ಲ ಮಾರ್ಗದರ್ಶನ ಮಾಡುವವರು ಹಾಗೂ ಕಲ್ಲಡ್ಕ ಶ್ರೀರಾಮ ಶಿಶುಮಂದಿರದ ಹಿರಿಯ ಮಾತಾಜಿಯಾಗಿ ನಮಗೆಲ್ಲ ಈ ಶಿಶುಮಂದಿರದ ಆಗುಹೋಗಳಲ್ಲಿ ತೊಡಗಿಸಿಕೊಂಡು ಶಿಶುಮಂದಿರ ಹೇಗಿರಬೇಕು ಅನ್ನೋ ದೃಷ್ಟಿಯನ್ನು ಕೊಡುವಂತಹ ಮಾತಾಜಿಯರಂಥ ಗಂಗಾ ಮಾತಾಜಿಯವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಶಿವರಾಮ್ ಶೆಟ್ಟಿ ಸಾಂತೆಗುತ್ತು ಇವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಇವರಿಗೆ ಶಿಶುಮಂದಿರದ ಶ್ರೀ ಅಚ್ಯುತಾಚಾರ್ಯ ಇವರು ಪುಷ್ಪ ನೀಡಿ ಗೌರವಿಸಬೇಕಾಗಿ ಈ ಶುಭ ಸಂದರ್ಭದಲ್ಲಿ ಉಳ್ಳಾಲ ಸಂಘದ ತಾಲೂಕಿನ 3 ಕಡೆ ಶಿಶುಮಂದಿರ ಪ್ರಾರಂಭ ಆಯಿತು. ಕಿನ್ಯ ಮತ್ತು ಸಮೀಪದ ಕೋಟೆಕ ಗ್ರಾಮದ ಬಲ್ಯದಲ್ಲಿ, ಅಲ್ಲಿ ಹಾಗೆ ಕುತ್ತಾರಿನಲ್ಲಿ ಕೃಷ್ಣಕೋಡಿಯಲ್ಲಿ 3 ಶಿಶುಮಂದಿರ ಪ್ರಾರಂಭಗೊಂಡಿತ್ತು. ಆದರೆ ಕಾರಣಾಂತರದಿಂದ 2 ಶಿಶುಮಂದಿರ ಅದು ಸ್ವಲ್ಪ ಕಾರ್ಯಕ್ರಮದಲ್ಲಿ ಅದು ನಿಂತು ಹೋಗಿದೆ. ಈಗ ಇಲ್ಲಿ ಪ್ರಸ್ತುತ ಇಡೀ ನಮ್ಮ ಉಳ್ಳಾಲ ಪರಿಸರದಲ್ಲಿ ಒಂದು ಶಿಶುಮಂದಿರ ಮಾತ್ರ ಕಳೆದ 30 ವರ್ಷಗಳಿಂದ ಮಕ್ಕಳ ಸೇವೆ ಮತ್ತು ಇತರ ಬೇರೆ ಬೇರೆ ನವದಂಪತಿ ಸಮಾವೇಶ ಇರಬಹುದು, ವರಮಹಾಲಕ್ಷ್ಮಿ ವ್ರತಾಚರಣೆ, ಮಕ್ಕಳ ಸಾಮೂಹಿಕ ಹುಟ್ಟುಹಬ್ಬ, ಶ್ರೀಕೃಷ್ಣ ಜನ್ಮಾಷ್ಟಮಿ, ಪಾಲಕರ ಬೈಠಕ್, ವರ್ಷ ಪೂರ್ತಿ ಚಟುವಟಿಕೆಗಳಿಂದ ಈ ಶಿಶುಮಂದಿರ ಅನೇಕ ಜನಮನ್ನೆಯನ್ನು ಗಳಿಸಿದೆ. ಈ ಕಾರ್ಯಕ್ರಮ ನಮಗೆ ಈ ನವದಂಪತಿ ಕಾರ್ಯಕ್ರಮದಿಂದ ಅನೇಕ ಮನೆಗಳನ್ನು ಹೋಗೋದಕ್ಕೆ ಸಾಧ್ಯವಾಯಿತು. ನಮ್ಮ ಹಿರಿಯರಾದಂಥ ಪ್ರಭಾಕರ್ ಭಟ್ರೊಂದು ಮಾತು ಹೇಳುವುದುಂಟು, ಇದು ನಮಗೆ ಒಂದು ಪ್ರೇರಣೆ ಕೊಡುವಂಥ ಕೆಲಸ. ಈ ಕೆಲಸವನ್ನು ಮಾಡಿದಾಗ ನಮಗೆ ಅತ್ಯಂತ ಆನಂದ ಆಗ್ತದೆ. ಅಂತಹ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಂಥ ನಾವೇ ಧನ್ಯರು ಅಂತ ಆಗ್ತದೆ. ಯಾಕೆಂದರೆ ಮೊನ್ನೆ ಹಲವಾರು ಮನೆಗೆ ಹೋದಾಗ ಒಬ್ಬ ವಯಸ್ಸಾದ ಮುದುಕಿ ಹೇಳಿದರು, ನನ್ನ ಮಗ ಕೂಡ RSSನಲ್ಲಿ ಇದ್ದ, ಆದರೆ 1 ವರ್ಷಕ್ಕೆ ಮೊದಲೇ ತೀರಿ ಹೋದ ಎಂದು ಆ ಮುದುಕಿ ಕಣ್ಣೀರಿಟ್ಟರು. ಆವಾಗ ಅವ್ರು ಹೇಳಿದರು, ನನಗೆ ಅಂದಿನಿಂದ ನನ್ನ ತಲೆಯೇ ಸರಿಯಿಲ್ಲ ಅಂತ. ಆ ಮಗನನ್ನು ಕಳಕೊಂಡಂಥ ತಾಯಿಗೆ ಎಷ್ಟು ದುಃಖ ಇದೆಯೋ ಅದನ್ನೆಲ್ಲವನ್ನು ನಮಗೆ ನೋಡಿ ಅವರಿಗೆ ಸಮಾಧಾನ ಮಾಡುವಂಥ ಆ ಭಾಗ್ಯ ಆ ಸಂಪರ್ಕದ ಮೂಲಕ ನಮಗೆ ಲಭಿಸಿತು. ಈ ರೀತಿಯಾಗಿ ವರಲಕ್ಷ್ಮಿ ವ್ರತಾಚರಣೆಯಲ್ಲಿ ಕೂಡ ಹಾಗೆ 2000 ಮನೆಗಳನ್ನು ವರ್ಷಕ್ಕೆ ನಾವು ನಮ್ಮ ಮಾತೆಯರು, ನಮ್ಮ ಕಾರ್ಯಕರ್ತ ಬಂಧುಗಳು ಪ್ರತಿ ಮನೆಗೆ ಹೋಗಿ ಆಮಂತ್ರಣ ಕೊಡುವುದರ ಮೂಲಕ ಆ ವರಲಕ್ಷ್ಮಿ ವ್ರತಾಚರಣೆಯು ತಲಪಾಡಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ 2000ಕ್ಕಿಂತಲೂ ಮಿಕ್ಕಿ ಮಾತೆಯರು ಸೇರಿ ಆ ಸಂಭ್ರಮಾಚರಣೆಯನ್ನು ತೊಡಗಿಸಿಕೊಂಡಾಗ ನಮ್ಮ ಜೀವನ ಧನ್ಯ ಅಂತ ಆಗ್ತದೆ. दीपो ज्योति परंज्योति दीपो ज्योति जनार्दनः दीपो हरतु मे पापं दीपो ज्योति नमोस्तुते शुभं करोतु कल्याणं आरोग्यं सुखसम्पदः द्वेषबुद्धिविनाशाय आत्मा ज्योति नमोस्तुते आत्मा ज्योति प्रदीप्ताय ब्रह्मा ज्योति नमोस्तुते ब्रह्मा
ದೇವದಾಸ ಮಿತ್ತೂರ್, ಕಾರ್ನಿವಾಲ್ ಕ್ರೂಸ್ ಲೈನ್ಸ್. ಪವಿತ್ರ ಕೇಸಗಿಡೆ. ಜಯಶ್ರೀ ಸಂಸ್ಥೆಯ ಹೆಸರು. ವೈಂಡಿಂಗ್ ಶಾಪ್ ನಂತೂರ್. ಚಂದ್ರಶೇಖರ ಆರಿಪಾಡಿ. ಸಂಸ್ಥೆಯ ಹೆಸರು ಇಡಬೇಕು. ಉದ್ಯೋಗದಲ್ಲಿ ಇದ್ದರೆ, ಇಲ್ಲದ್ರೆ ಕಾಲೇಜಲ್ಲಿ ಏನಾದರೂ ಉದ್ಯೋಗದಲ್ಲಿದ್ದರೆ ಅದರ ಸಂಸ್ಥೆಯ ಹೆಸರು ಇಡಬೇಕು. ಶಾಲೆಯಲ್ಲಿ ಅಟೆಂಡರ್ ಆಗಿ ವರ್ಕ್ ಮಾಡ್ತಾರೆ. ಪ್ರಸಿದ್ಧ ಆರ್ಯಪಾಡಿ. ಉದಯ್ ಕುಮಾರ್ ಶೆಟ್ಟಿ, ಕನ್ಸ್ಟ್ರಕ್ಷನ್, ಮಂಜನಾಡಿ. ದೀಪಿಕಾ ಪುತ್ತೂರು. ಪ್ರವೀಣ್ ಕುಮಾರ್ ಪಟ್ಟೋರಿ, ಓನ್ ಬಿಸ್ನೆಸ್ ಮಾಡಿ ಬಂದಿದ್ದೇವೆ. ಸಮೀಕ್ಷಾ, ಸ್ಫೂರ್ತಿ ಕ್ಲಿನಿಕ್. ಮಿತೇಶ್ ಕುಮಾರ್, ಇಂಟೀರಿಯರ್ ಡಿಸೈನ್. ಸುಮನ ಅಸೇಗೋಳಿ, ಶಿಕ್ಷಕಿ. ಗಿರೀಶ್ ಅಸೇಗೋಳಿ, ಖಾಸಗಿ ಉದ್ಯೋಗ, ಇನ್ಫೋಸಿಸ್. ಸೋಮ್ಯಾಜಿ ಟೆಕ್ಸ್ಟೈಲ್ಸ್, ಬಿಸಿ ರೋಡ್. ಅಭಿಷೇಕ್, ಆಟೋಮೊಬೈಲ್ಸ್. ಶರತ್ ಉಲ್ಲಾಲ, ಫಿಶರ್ಮ್ಯಾನ್. ಪ್ರಣೀತಾ ಬೆಂಗರೆ. ಶರತ್ ಫಿಶರ್ಮ್ಯಾನ್. ತನುಜಾ. ಚಂದ್ರಶೇಖರ ಗುಣಜೆ, ಪೆರ್ಲಾ ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕ್. ದಯವಿಟ್ಟು ಒಬ್ಬರ ಹಿಂದೆ ಒಬ್ಬರು ನಿಧಾನವಾಗಿ ಸ್ಪಷ್ಟವಾಗಿ ಹೇಳಿ, ಎಲ್ಲರಿಗೂ ಕೇಳುವಂತೆ. ಸುಧೀರ್ ಉಳ್ಳಾಳ, ವಿದೇಶದಲ್ಲಿ ಉದ್ಯೋಗ ಮಾಡ್ತೇನೆ. ಬಬಿತಾ ಮುಲ್ಕಿ, ಹೋಂಡಾ ಶೋರೂಮ್ ವರ್ಕ್ ಮಾಡ್ತಾರೆ. ಸುಶಾಂತ್ ಉಲ್ಲಾಲ ಬೈಲ್, ಎಮರಾನ್ ಕಂಪನಿ. ಕೊಲ್ಯ. ಸುಧಾಕರ್ ಕೆ, ಕೊಲ್ಯದಿಂದ ಬಂದಿದ್ದೀವಿ, ಕಂಪ್ಯೂಟರ್ ಆಪರೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಕುಂಪಳದಿಂದ ಬಂದಿದ್ದೇವೆ, ಸಂಪ್ರೀತಾ ಹೌಸ್ ವೈಫ್. ಮನೋಜ್ ಕುಮಾರ್, ನಾಗೇಶ್ ಮೇಸ್ತ್ರಿ ಕೆಲಸ ವರ್ಕ್ ಮಾಡ್ತಿದ್ದಾರೆ. ಕುಂಪಳದಿಂದ ನಾಗೇಶ್ ಮೇಸ್ತ್ರಿ ಕೆಲಸ. ಸವಿತಾ ಬೀಡಿಘಾಟು. ಜ್ಯೋತಿ ಲೋಹಿತ್, HH ಸ್ಕೂಲು ಇಂಟರ್ನ್ಯಾಷನಲ್ ಇವರ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನಲ್ಲಿದ್ದಾಳೆ. ನಮಗೆ ಪ್ರೇರಣೆ ನೀಡಿದವರು ಹಿರಿಯರಾದ ನಾರಾಯಣ್ ಕಜ್ಜಿ. ದಯವಿಟ್ಟು ತಮ್ಮ ಜವಾಬ್ದಾರಿ ಇದ್ದರೆ ಹೇಳಬೇಕು. BMS ಜವಾಬ್ದಾರಿ ಇದೆ. ನಾನು ಭಾರತೀಯ ಮಜ್ದೂರ್ ಸಂಘದ ಕಾರ್ಯಕರ್ತನಾಗಿ ಸೇವೆ ಮಾಡ್ತಾ ಇದ್ದೇನೆ. ಲೋಹಿತ್, ನಾವು ಬಂದಿರೋದು ದೇವಿಪುರದಿಂದ, ಎಲೆಕ್ಟ್ರಿಕಲ್ ವರ್ಕ್. ವೀಣಾ ಶೆಟ್ಟಿ, ಮುಡಿಪು. ಸುನೀಲ್ ಶೆಟ್ಟಿ, ಹತ್ತಾವರ, ಮೊಬೈಲ್ ಡಿಸ್ಟ್ರಿಬ್ಯೂಷನ್. ಪ್ಲಾನೆಟ್. ಅಮ್ಟೂರ್ ರೂಪ, ಗೃಹಿಣಿ. ಯತೀಶ್ ವರೆಕ್ಕಳ, ಹೋಟ್ಲಲ್ಲಿ ಕೆಲಸ ಮಾಡ್ತಾರೆ. ಅಶ್ವಿನ್ ಶೆಟ್ಟಿ. ನಾವಿಲ್ಲಿ ಮೊದಲು 3 ವರ್ಷದಿಂದ ಸೇವಾ ವೃತ್ತಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ದೇಶ ಶಿಶು ಮಂದಿರದಲ್ಲಿ. ಬೇರೆ ಕಡೆ ಸಹ ಕೆಲವು ಕಡೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಅಶ್ವಿನ್ ಶೆಟ್ಟಿ, ಸದಸ್ಯರು. ಮಾನಿಲ, ಪತನಿಮಲಿಗೆ. ಕಿರಣ್ ರಾಜ್ ಶೆಟ್ಟಿ, ತಾಮಾರು, ಪತಂಜಲಿ ಶಾಪಲ್ಲಿ ಇದ್ದಾರೆ. ಜೈ ಶ್ರೀರಾಮ್. ನನ್ನ ಧರ್ಮಪತ್ನಿಯ ಹೆಸರು ದಿವ್ಯಾ ಅಂತೇಳಿ. ಪ್ರಸ್ತುತ ಅವಳು ವೃತ್ತಿಯಲ್ಲಿ ಶಿಕ್ಷಕಿಯಾಗಿದ್ದಾಳೆ. ನಾವು ಬಂಟ್ವಾಳ ತಾಲೂಕಿನ ನಗರಿಯಿಂದ ಬಂದಿದ್ದೇವೆ. ಜೈ ಶ್ರೀರಾಮ್. ನನ್ನ ಪತಿಯ ಹೆಸರು ದಿನೇಶ್ ಆಚಾರ್ಯ. ಇವರು ಪ್ರಸ್ತುತ ಪುತ್ತೂರಿನಲ್ಲಿ ಗೋಲ್ಡ್ ಸ್ಮಿತ್ ಆಗಿ ವರ್ಕ್ ಮಾಡ್ತಾರೆ. ಪ್ರಶಾಂತ್ ಕುಮಾರ್, ಲ್ಯಾಬ್ ಅಸಿಸ್ಟೆಂಟ್, ಕೆನರಾ ಕಾಲೇಜ್. ಹೌಸ್ ವೈಫು. ವಿಜಯ್, ಎಲೆಕ್ಟ್ರಿಷಿಯನ್. ಪವಿತ್ರ ಪುತ್ತೂರು. ಹರೀಶ್ ಕಾഞ്ഞങ്ങാട്. ಇವರು ಮಾಲಶ್ರೀ, ನನ್ನ ಮಿಸ್ಸಸ್, ಗೃಹಿಣಿ ಆಗಿದ್ದಾರೆ. ನನ್ನ ಹಸ್ಬೆಂಡ್ ಅವರ ಹೆಸರು ಜಾನ್ದೇವಾಚಾರ್ಯ. ಆಸ್ ಅ ಟೀಮ್ ಲೀಡರ್ ಆಗಿ ವರ್ಕ್ ಮಾಡಿ. ಇಲ್ಲಿ ಬರಲಿಕ್ಕೆ ಕೃಷ್ಣಧಾಮ, ನಾರಾಯಣ ಉಚ್ಚುಲ್ ಹಾಗೂ ಮಹೇಶ್ ಕೊಲ್ಯರ್ ಅವರು ಇನ್ವಿಟೇಷನ್ ಮಾಡಿದ್ದಾರೆ. ಧನ್ಯವಾದ. ರವಿಕಿರಣ್ ಕಾಜವ, ಹಿರಾ, ಖಾಸಗಿ ಉದ್ಯೋಗಿ, ಮಂಗಳೂರು. ನಿವೇದಿತಾ ಶೆಟ್ಟಿ, ಇರಾ ಕೆಂಜಿಲ, ಅವರು ಹೌಸ್ ವೈಫ್ ಆಗಿದ್ದರು. ಮಲ್ಲಿಕಾ, ಗೃಹಿಣಿ. ಜೈ ಶ್ರೀರಾಮ್. ಇವರ ಹೆಸರು ಯದುನಂದನ್ ಆಚಾರ್ಯ ಅಂತ, ಪೆರ್ಲಾ ಕೋಆಪರೇಟಿವ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಭದ್ರಕ ತಾಲೂಕು ಸಹಕಾರ್ಯವ. ಹೇಮಲತಾ, ಹೌಸ್ ವೈಫ್. ಕೃಷ್ಣ ಕಿರಣ್, ಕಾರ್ಪೆಂಟರ್, 9 ಕೆರೆ. ನಾವು ಪೆರ್ಲಾದಿಂದ ಬಂದಿದ್ದೇವೆ. ಜ್ಯೋತಿ ಲಕ್ಷ್ಮಿ ಅಂತ ಹೆಸರು, ಗೃಹಿಣಿ. ಅನಿಲ್ ಕುಮಾರ್ ಉಳ್ಳಾಲ, ಪೇಂಟಿಂಗ್. ಪ್ರದೀಪ್ ಕುಮಾರ್ ಅಂತ ಹೆಸರು, ಬಿಸ್ನೆಸ್ ಮಾಡ್ತಾರೆ. ಅನಿಲ್ ಕುಮಾರ್ ಉಳ್ಳಾಲ, ಪೇಂಟಿಂಗ್ ಕಾಂಟ್ರಾಕ್ಟ್. ಕವಿತಾ ಮೇಯಬದಾವು. ನಾವು ಕಂದಾವರ ಕೈಕಂಬದಿಂದ ಬಂದಿದ್ದೇವೆ. ಇವರ ಹೆಸರು ರವೀಂದ್ರಾಚಾರ್ಯ, ಫರ್ನಿಚರ್ ಕೆಲಸ ಮಾಡ್ತಿದ್ದೇವೆ.
ಸುಮಲತಾ ಅಂತ ಟೈಲರಿಂಗ್ ವೃತ್ತಿ ಮಾಡ್ತಿದ್ದಾಳೆ. ಪತ್ನಿ ಹೆಸರು ಪೂಜಾ ಅಂತ, ಉಳ್ಳಾಲ ಬೈಲ್ನವರು. ಅವರು ಆನಂದ್ ಡಿಸ್ಟ್ರಿಬ್ಯೂಟರ್ಸ್ ಮಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಧನ್ರಾಜ್ ಇಂಟೀರಿಯರ್ ಡಿಸೈನರ್ ಆಗಿ ಬರ್ತಾರೆ. ರಾಜೇಶ್ UB ಬಾರ್ಬೆಂಡಿಂಗ್ ಆಗಿ ಕೆಲಸ ಮಾಡ್ತಿದ್ದಾರೆ. ಶ್ವೇತಾ ಕೆರಬೇಲಗುಡ್ಡೆ ಗೃಹಿಣಿಯಾಗಿ. MS ಪೈ ಕಂಪನಿ ಕದ್ರಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಹರಿ ಓಂ. ನನ್ನ ಧರ್ಮಪತ್ನಿಯ ಹೆಸರು ರಶ್ಮಿ, ಸ್ವರ್ಣಲಕ್ಷ್ಮಿ ಜ್ಯುವೆಲರ್ಸ್ ಕಂಕನಾಡಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಕಡೆಶಿವಾಲಯ ಟೈಲರಿಂಗ್. ವೀಣಾ ಕಡೆಶಿವಾಲಯ ಟೈಲರಿಂಗ್. ನಾವು ದೇವಿನಗರದಿಂದ ಬಂದದ್ದು. ನವೀನ್ ಕುಮಾರ್ ಭಾರತ್ ಬೇಡಿಯಲ್ಲಿ ವರ್ಕ್ ಮಾಡ್ತಾರೆ. ದಿವ್ಯಶ್ರೀ ವಿಟ್ಲದಲ್ಲಿ ಮ್ಯೂಸಿಕ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಶಿವಪ್ರಶಾಂತ್ ಮಿಯಪದವು ಬಿಸ್ನೆಸ್ ಹೊಸಂಗಡಿ. ನೆರೆದಿರುವಂತಹ ಸರ್ವರಿಗೂ ವಂದಿಸುತ್ತಾ, ನನ್ನ ಧರ್ಮಪತ್ನಿ ಹೆಸರು ರಂಜಿತಾ. ನಾವು ತುಮಿನಾಡು ಮಂಜೇಶ್ವರದಿಂದ ಬಂದಿದ್ದೇವೆ. ಇವಳು ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ವರ್ಕ್ ಮಾಡ್ತಿದ್ದಾಳೆ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಮಂಡಲದಲ್ಲಿ ಜವಾಬ್ದಾರಿಯನ್ನು ಹೊಂದಿರುತ್ತೇನೆ. ನಮಸ್ಕಾರ ಎಲ್ಲರಿಗೂ. ನನ್ನ ಪತಿಯ ಹೆಸರು ಮಧುಕುಮಾರ್. ನಾವು ತುಮಿನಾಡಿಂದ ಬಂದಿದ್ದೇವೆ. ಇವರು ಖಾಸಗಿ ಶಾಲೆಯಲ್ಲಿ ಶಿಕ್ಷಕರಾಗಿ ವರ್ಕ್ ಮಾಡ್ತಿದ್ದಾರೆ. ಅರವಿಂದ್ ಶೆಟ್ಟಿ ಕಾಸರಗೋಡು ಟಾಟಾ ಮೋಟರ್ಸ್ ಕಂಪನಿಯಲ್ಲಿ ಸೂಪರ್ವೈಸರ್ ಅದಕ್ಕೆ ವರ್ಕ್ ಮಾಡ್ತಿದ್ದಾರೆ. ಲತಾ ಮಾಡೂರು ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕಾಸರಗೋಡು ತಾಲೂಕಿನ ಸಹಭಾಗಿ ಪ್ರಮುಖವಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಹರಿ ಓಂ. ನನ್ನ ಪತ್ನಿ ಹೆಸರು ಪ್ರಿಯಾ ಕೊಲ್ಯ, ಮೆಡಿಕಲ್ ಶಾಪ್ನಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅಜಯ್ ಮಾಡ ಕಂಡಕ್ಟರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ದಿವೇಶ್ ಆಚಾರ್ಯ ಅವರು ಕಾರ್ ಶೀಟಲ್ಲಿ ಕೆಲಸ ಮಾಡ್ತಾರೆ, ಗೋಲ್ಡ್ ಸ್ಮಿತ್ ಅಂತ. ಪತ್ನಿ ರಾಜೇಶ್ವರಿ ಗೃಹಿಣಿ. ಲಾವಣ್ಯ ಟೀಚರ್. ನಮಸ್ತೆ. ಪ್ರೀತಮ್ ಶೆಟ್ಟಿ ಗಣೇಶ್ ಎಲೆಕ್ಟ್ರಿಕಲ್ ಕಂಪನಿಯಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಿದ್ದಾರೆ. ಜೈ ಶ್ರೀರಾಮ್. ನಾವು ಬಗಂಬಿಲದಿಂದ ಬಂದಿದ್ದೇವೆ. ಇವರ ಹೆಸರು ಗಣೇಶ್. ಇವರು ನಿಟ್ಟೆ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಸೆಕ್ಷನಲ್ಲಿ ಕೆಲಸ ಮಾಡ್ತಿದ್ದಾರೆ. ನನ್ನ ಧರ್ಮಪತ್ನಿ ಹೆಸರು ಶ್ರೀಮತಿ ವಿನೂತಾ. ಇವರು ಮೆಸ್ಕಾಂ ಬೀಸ್ ರೋಡ್ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮಗೆ ಪ್ರೇರಣೆ ಕೊಟ್ಟವರು ರವಿಚಂದ್ರ ಮತ್ತು ದಂಪತಿ ಬಗಂಬಿಲೆ ಅವರು. ಎಲ್ರಿಗೂ ನಮಸ್ಕಾರ. ನಮ್ಮ ಧರ್ಮಪತ್ನಿ ಹೆಸರು ಶಿಲ್ಪಾ ಶೆಟ್ಟಿ ಅಂತ. ಇವರು ತೊಕ್ಕೊಟ್ಟು ಪಿಲಾರಿಂದ ಬಂದಿದ್ದಾರೆ. ಅಶೋಕ್ ಲೈಲ್ಯಾಂಡಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ವಿನೋದ್ ಶೆಟ್ಟಿ ಮೆಸ್ಕಾಮಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾರೆ. ಪ್ರತೀಕ್ಷಾ ತಿಲಕ್ ನಗರ, ಅವಳ ಹೌಸ್ ಇದ್ದಲೆ. ಪ್ರದೀಪ್ ತಿಲಕ್ ನಗರ ಡ್ರೈವರ್. ನಮಗೆ ಪ್ರೇರಣೆ ಕೊಟ್ಟವರು ಗಂಗಾಧರ್. ಶ್ರೀದೇವಿ ಹೈಸೈಪ್. ಮಲ್ಲೇಸಿ KSRTC. ಜಗದೀಶ್ AR. ನಾವು ಮಿಯಪದಿಂದ ಬರ್ತಾ ಇದ್ದೇವೆ. ನನ್ನ ಹಸ್ಬೆಂಡ್ ಕೃಷಿಯಾಗಿ ವರ್ಕ್ ಮಾಡ್ತಿದ್ದಾರೆ. ನಾರಾಯಣಿ ಗಿರಣಿ. ನಾವು ಗುಂಪಲದಿಂದ ಬಂದಿದ್ದೇವೆ. ನನ್ನ ಪತ್ನಿ ಹೆಸರು ದಿವ್ಯಾ. ಅವರು ಖಾಸಗಿ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾರೆ. ಸಂಕೇತ್ ಕುಂಪಲ ಆಟೋ ಟೆಕ್ನಿಷಿಯನ್, ವಿದೇಶದಲ್ಲಿ ಕೆಲಸ ಮಾಡ್ತಿದ್ದಾರೆ. ನನ್ನ ಹೆಂಡತಿ ಹೆಸರು ತೇಜ ಬ್ರಹ್ಮರ ಕೊಟ್ಲು. ನಾವು ಕೊಂಡಣದಿಂದ ಬಂದೆ. ಇಲ್ಲಿ ಪ್ರೇಮರ ಕೊಟ್ಟವರು ನಮಗೆ ಮಹೇಶ್ ಕೊಲ್ಯ. ನಾನು ಬಿಲ್ಲವ ಸಂಘ ಮತ್ತು ಯುವ ಕೊಲ್ಯ ಕಾರ್ಯಕರ್ತನಾಗಿದ್ದೇನೆ. ಸುಶಾಂತ್ ಕೊಂಡಾನ ಮೇಸ್ತ್ರಿ. ಬೋಟ್ ರೈಟರ್ ಆಗಿದ್ದಾರೆ. ಅವ್ರು ಉಳ್ಳಾಲದಿಂದ ಬರೋದು. ಚೈತ್ರ ಉಲ್ಲಾಲ್ ಬ್ಯೂಟಿಷಿಯನ್ ಕೋರ್ಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪವಿತ್ರ. ನಾನು ಹೌಸ್ ವೈಫ್ ಆಗಿದ್ದೇನೆ. ಮದುವೆಯಾಗಿ 1 ತಿಂಗಳಾಗಿದ್ದಷ್ಟೇ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಅಂತೇಳಿ ಬಚ್ಪೆ ಅಂತ ಬಂದಿದ್ದೇನೆ. ನಾನು ಮಂಗಳೂರು ವಿಶ್ವವಿದ್ಯಾನಿಲಯ ನೌಕರರಾಗಿದ್ದೇನೆ. ಥ್ಯಾಂಕ್ ಯು. ಕೋಡಿ ಸೂರ್ಯನಾರಾಯಣ ಭಟ್ ಬಂದಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೀನಿ. ಮುಂದಿನ ಗುಂಪೈಟಕలను ಅವರು ತಗೊಳ್ತಾರೆ. ಈಗ ನವ ದಂಪತಿಗಳಿಗೆ ಮಾರ್ಗದರ್ಶನ ಸುರಾಮಣ್ಣ ಇವರಿಂದ. ಆದರೆ ಸತತವಾಗಿ ಪ್ರತಿನಿತ್ಯ ಮುಂಜಾನೆ ಎದ್ದು ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಕುಳಿತುಕೊಂಡು ಓಂಕಾರದ ಉಚ್ಚಾರ ಮಾಡ್ತಾ ಹೋದ ಪಕ್ಷದಲ್ಲಿ ಶರೀರಕ್ಕೆ ವಯಸ್ಸಾದರೂ ಶರೀರದ ಅಂಗಾಂಗಗಳ ಕೆಲಸ ಮಾಡುವ ಶಕ್ತಿ ಉಳಿಯುತ್ತೆ, ಭಾಳ ಕಮ್ಮಿ ಆಗೋದಿಲ್ಲ. ಹೀಗಾಗಿ ನಿಮ್ಮೆಲ್ಲರಿಗೆ ನನ್ನ ಸಲಹೆ ಅನುಭವದ ಆಧಾರದ ಮೇಲೆ ಹೇಳ್ತೀನಿ. ನನಗೆ 78 ತುಂಬಿತು. ಕೂತ್ಕೊಂಡು ಮಾತಾಡಿ ಅಂದರು. ನಿಂತ್ಕೊಂಡೇ ಮಾತಾಡ್ತಾಯಿದ್ದೀನಿ. ಯಾಕೆಂದರೆ ಈ ವಯಸ್ಸಲ್ಲೂ ನಿಂತ್ಕೊಂಡು ಮಾತಾಡ್ಬೋದು ಅನ್ನೋ ವಿಶ್ವಾಸ ನಿಮ್ಮೆಲ್ಲರಿಗೂ ಬರಬೇಕು.
ಮತ್ತು ಕುಳಿತಿರೋರು ಎಲ್ಲರೂ ನನಗೆ ಕಾಣಬೇಕು, ಎಲ್ಲರಿಗೂ ನಾನು ಕಾಣಬೇಕು. ಇರಲಿ, ಒಂದು ಸುಮಾರು 30-40 ವರ್ಷಗಳಿಂದ ಓಂಕಾರ ಹೇಳದಿರುವ ದಿನ ಇಲ್ಲ. 2 ಸಲ ನನಗೆ ಆಪರೇಷನ್ ಆಯಿತು. ಆಪರೇಷನ್ ಆದ ಮಾರನೇ ದಿನ ಬೆಳಿಗ್ಗೆಯೂ ನಿತ್ಯದ ಅಭ್ಯಾಸವನ್ನು ತಪ್ಪಿಸಬಾರದು ಅನ್ನೋ ಕಾರಣಕ್ಕೋಸ್ಕರ ಆಸ್ಪತ್ರೆಯಲ್ಲೇ ಓಂಕಾರ ಹೇಳಿದ್ದುಂಟು. ಉಳಿದವರಿಗೆ ಅದರಿಂದ ಮುಜುಗರ, ಕಿರಿಕಿರಿ ಆಗಲಿಲ್ಲ, ಒಂದು ಪ್ರೇರಣೆ ಬಂತು. ಓಂಕಾರದ ಮಹಿಮೆ ಅಪಾರ. ಇದಕ್ಕಾಗಿ ಓಂಕಾರವನ್ನು ಹೇಳಬೇಕು. ಹೇಗೆ ಹೇಳಬೇಕು? ಕುರ್ಚಿ ಮೇಲೆ ಕೂತ್ಕೊಂಡೇ ಹೇಳಬೇಕು ಅನ್ನೋದಾದರೆ ಬೆನ್ನನ್ನು ನೇರ ಮಾಡಿಕೊಂಡು ಕುರ್ಚಿಯನ್ನು ಹೊರಗಿದ್ದೀವಲ್ಲ, ಸ್ವಲ್ಪ ಬೆನ್ನು ಮುಂದೆ ಬರಬೇಕು. ಸೊಂಟದ ಮೇಲ್ಭಾಗದ ಶರೀರ ಲಂಬವಾಗಬೇಕು. ಧ್ಯಾನ ಮುದ್ರೆ ಅಂತ ಹೇಳ್ತಾರೆ, ಚಿನ್ಮುದ್ರಾ ಅಂತಲೂ ಹೇಳ್ತಾರೆ. ಈ ಸ್ಥಿತಿಯಲ್ಲಿರಬೇಕು. ಕೈಗಳು ಹೆಬ್ಬೆರಳು ತೋರು ಬೆರಳನ್ನು ಮುಟ್ಟಿಸಿ ಅದಿಮಿ ಹಿಡಿದಿರಬೇಕು. ಬಾಕಿ ಬೆರಳುಗಳನ್ನು ನೀಳವಾಗಿ ಬಿಡಿಸಿ ಜೋಡಿಸಿರಬೇಕು. ಮಂಡಿಗಳ ಮೇಲೆ ಇಟ್ಕೋಬೇಕು. ಮೂರನೇದಾಗಿ ದೀರ್ಘವಾಗಿ ನಿಧಾನವಾಗಿ ಉಸಿರನ್ನು ತುಂಬಿಸಿಕೊಳ್ಳಬೇಕು. ತುಂಬಿಸಿಕೊಂಡ ಉಸಿರನ್ನು ಒಂದು ಕ್ಷಣ ಹಿಡಿದಿಡಬೇಕು. ಆಮೇಲೆ ಪ್ರಾರಂಭ ಮಾಡಬೇಕು. ಮೆಲ್ಲಗೆ ಶುರು ಮಾಡಬೇಕು. ಹಿಗ್ಗಿಸ್ತಾ ಹೋಗಬೇಕು. ಸೈರನ್ ಕೂಗುತ್ತೆಲ್ಲ ಹಾಗೆ. ಆಮೇಲೆ ಇಳಿಸ್ತಾ ಹೋಗಬೇಕು. ಕಣ್ಣು ಮುಚ್ಚಿರಬೇಕು ಮತ್ತು ಒಳಗಿನ ಕಣ್ಣುಗಳಿಂದ ಆ ಓಂಕಾರದ ಅಕ್ಷರ ಇದೆಯಲ್ಲ ಅದನ್ನೇ ನೋಡ್ತಾ ಇರಬೇಕು. ಉಳಿದ ಜಗತ್ತನ್ನು ಮರಿಬೇಕು. ಮೊದಲನೇ ಓಂಕಾರ ನಾನು ಹೇಳ್ತೀನಿ, ಅದನ್ನೆಲ್ಲರೂ ಲಕ್ಷ್ಯ ಕೊಟ್ಟು ಕೇಳಿ. ಆವಾಗ ಕಣ್ಣು ಮುಚ್ಚಬಾರದು. ಆಮೇಲೆ ನಾನು ಏಕ್ ಹೇಳಿದಾಗ ಉಸಿರು ತುಂಬಿಸ್ಕೊಳ್ಬೇಕು. ದೋ ಹೇಳಿದಾಗ ಹೇಳಲಿಕ್ಕೆ ಶುರು ಮಾಡಿ. ಎಲ್ಲರ ಸ್ವರ ಸಮಾನವಾಗಿರಬೇಕು. ವೇಗ ಒಂದೇ ಆಗಿರಬೇಕು. ಆಗ ಸಾಮೂಹಿಕ ಓಂಕಾರದ್ದೂ ಬಹಳ ಒಳ್ಳೆಯ ಪ್ರಭಾವ ಈ ಪರಿಸರದಲ್ಲಿ ಆಗತ್ತೆ ಮತ್ತು ನಮ್ಮೆಲ್ಲರಿಗೂ ಈ ಅನುಭವ ಆಗತ್ತೆ. ಆ ಸತತ ಕಂಪನ ಮತ್ತು ಅದರಿಂದ ನಮ್ಮ ಶರೀರದಲ್ಲಿ ಆಗ್ತಾ ಇರತಕ್ಕಂಥ ಸಂಚಲನ, ಚಟುವಟಿಕೆ, ಇದರ ಅನುಭವ ಆಗತ್ತೆ. ಈಗೆಲ್ಲರೂ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಕಣ್ಣು ಮುಚ್ಚಬೇಕು. ನಾನು ಮೊದಲನೇ ಓಂಕಾರ ಹೇಳ್ತೀನಿ, ಕೇಳಿ. ಓ ಈ ಉಸಿರು ತಗೊಳ್ಳಿ. ದೋ ಹೇಳಿ. ಚೆನ್ನಾಗಿ ಹೇಳಿದ್ರಿ. 100ಕ್ಕೆ 50 ಅಂಕಗಳು ಕೊಟ್ಟಿದ್ದೀನಿ. ಎರಡನೇದು ಇನ್ನಷ್ಟು ಚೆನ್ನಾಗಿ ಹೇಳಬೇಕು. ಉಸಿರು ತಗೊಳ್ಳಿ. ದೋ. ಎಪ್ಪತ್ತೈದು ಕೊಟ್ಟಿದ್ದೀನಿ. ಕೊನೆಯಲ್ಲಿ ಮಕಾರ ಇದೆಯಲ್ಲ, ಒಂದು ಸ್ವಲ್ಪ ಎಳಿಬೇಕು. ಒಂದು ಸಲ ಕೇಳಿಸ್ಕೊಳ್ಳಿ. ಇಷ್ಟುದ್ದ ಬರಬೇಕು. ಉಸಿರು ತಗೊಳ್ಳಿ. ದೋ. ಓ ಓಂ ಶಾಂತಿ ಶಾಂತಿ ಶಾಂತಿ. ಅಂಗೈಗಳನ್ನು ಪರಸ್ಪರ ಉಜ್ಜಬೇಕು. ಅಂಗೈಗಳು ಬಿಸಿಯಾಗುತ್ತವೆ. ನಮ್ಮ ಎಡ ಬಲ ಕಣ್ಣುಗಳ ಮೇಲೆ ನಮ್ಮ ಅಂಗೈಗಳನ್ನು ಇಡಬೇಕು. ಮೇಲಿನಿಂದ ಕೆಳಗೆ ಮೃದುವಾಗಿ ಕಣ್ಣುಗಳನ್ನು ಒರೆಸ್ತಾ ಕೈಗಳು ಕೆಳಗೆ ಬರಲಿ. ನಿಧಾನವಾಗಿ ಕಣ್ಣುಗಳನ್ನು ಬಿಡಬೇಕು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಲ್ಲಿ ನನ್ನ ಮೊದಲ ನಿವೇದನೆ,
ನಮ್ಮೆಲ್ಲರ ಮನೆ ಓಂಕಾರ ಮೊಳಗುವ ದೇವಾಲಯವಾಗಬೇಕು. ಇಂಗ್ಲೀಷ್ನಲ್ಲೂ ಮನೆ ಅನ್ನೋದಕ್ಕೆ ಹೋಮ್ ಅಂತ ಹೇಳ್ತಾರೆ. ಹೋಮ್ನಲ್ಲಿ ಓಮ್ ಇದೆ ನೋಡಿ. ಇಂಗ್ಲೀಷ್ನವರು ಹೋಮ್ನಲ್ಲಿ ಓಮ್ ಜೋಡಿಸ್ಕೊಂಡಿರ್ಬೇಕಾದ್ರೆ ಪ್ರಪಂಚಕ್ಕೆ ಓಂಕಾರನ ಕೊಟ್ಟಿರ್ತಕ್ಕಂಥ ನಾವು ನಮ್ಮ ಮನೆಗಳಲ್ಲಿ ಉಳಿಸ್ಕೊಳ್ಬೇಕು. ಯಾವ ಮನೆಗೆ ಬಂದಿದ್ದೀವೋ ಅದು ನಮ್ಮ ಮನೆ ಅದು. ಮತ್ತು ಆ ಮನೆಯಲ್ಲಿರ್ತಕ್ಕಂಥ ಗಂಗಾ ನದಿ ಜೊತೆ ಸೇರುವಂಥ ಯಮುನಾ ನದಿ ಬಂದಿರೋಳು, ಎರಡು ಸೇರಿದಾಗ ಆ ಮನೆ ತೀರ್ಥರಾಜ ಪ್ರಯಾಗ ಕ್ಷೇತ್ರ ಆಗುತ್ತೆ. ಸಂತೋಷವಾಗಿರಬೇಕು, ಸಂತೋಷವಾಗಿ ಹೇಳಬೇಕು. ನಮ್ಮ ಮನೆ ಇದು ನಮ್ಮ ಮನೆ, ನಲಿವಿನ ಅರಿವಿನ ನಮ್ಮ ಮನೆ, ರೀತಿಯ ನೀತಿಯ ಭದ್ರ ಬುನಾದಿಯ ಮೇಲೆ ನಿಂತಿದೆ ನಮ್ಮ ಮನೆ, ಮೇಲೆ ನಿಂತಿದೆ ನಮ್ಮ ಮನೆ, ಮೇಲೆ ನಿಂತಿದೆ ನಮ್ಮ ಮನೆ, ನಮ್ಮ ಮನೆ ಇದು ನಮ್ಮ ಮನೆ, ನಲಿವಿನ ಅರಿವಿನ ನಮ್ಮ ಮನೆ, ತಾಯಿಯ ಮಮತೆಯ ತಂದೆಯ ಪ್ರೀತಿಯ ಸೆಲೆಯಲ್ಲಿ ತೆರೆದಿದೆ ನಮ್ಮ ಮನೆ, ಅಜ್ಜಿಯ ಕಥೆಯ ಅಜ್ಜನ ಶಿಸ್ತಿನ ನಿಲುವಲಿ ನಿಂತಿದೆ ನಮ್ಮ ಮನೆ, ನಮ್ಮ ಮನೆ ಇದು ನಮ್ಮ ಮನೆ, ನಲಿವಿನ ಅರಿವಿನ ನಮ್ಮ ಮನೆ, ಹಕ್ಕಿಗಳು ಲಿವಿಗೆ ನೇಸರನುದಯಕ್ಕೆ ಏಳುವರೆಲ್ಲರೂ ಮುದದಿಂದ, ಮೀಯುತ ಮಡಿಯಲಿ ನೆನೆಯುತ ದೇವಗೆ ಭಕುತಿಯ ನಮನಾಕರದಿಂದ. ಒಟ್ಟಿಗೆ ಹೇಳಿ, ನಮ್ಮ ಮನೆ ಇದು, ಅಕ್ಕ ತಂಗಿಯರ ಅಣ್ಣ ತಮ್ಮದಿರ ಕದನ ಕುತೂಹಲ ಮುದವಿರಲು, ಬೆಳೆಯುತ್ತ ನಾವು ಮುಂದಿನ ಪ್ರಜೆಗಳು, ದೇಶದ ಆಸ್ತಿಯು ನಾವೆನಲು, ನಮ್ಮ ಮನೆ ಇದು, ಹಬ್ಬ ಹರಿದಿನದಿ ಮಾವು ಬಾಳೆಯೋ ಸಿಂಗರಿಸಿರಲು ಹಸಿರಿಂದ, ರಂಗವಲ್ಲಿಯೋ ಹೊಸ್ತಿಲ ದೀಪವು ರುಚಿ ರುಚಿ ಅಡಿಗೆಯು ಘಮ್ಮೆಂದು, ನಮ್ಮ ಏಳು ಬೀಳಿಗೆ ಕದಲದ ಮನವು
ಛಲದಲ್ಲಿ ದುಡಿಯುವ ಕೈಗಳಿವು, ಬೀಳಿಗೆ ಆಸರೆ ಏಳ್ಗೆಗೆ ಹರಕೆ, ತುಂಬಿದ ಮನೆ ಮೇಲ್ತಾಣವು, ಶಾಲೆಯು ಇದುವೇ ಬದುಕಿನ ಪಾಠಕ್ಕೆ, ನಾಳೆಯ ಕನಸಿಗೆ ಚೇತನವು, ದೇಶವ ಕಟ್ಟುವ ಸಂಸ್ಕೃತಿ ಸಾರಕ್ಕೆ, ಕೇಶವ ಕುಲದ ನಿಕೇತನವು. ಹೇಳ್ಕೊಡ್ತೀನಿ. ರೀತಿಯ ನೀತಿಯ ಭದ್ರ ಬುನಾದಿಯ, ಇನ್ನೊಂದ್ಸಲ ಹೇಳಿ. ರೀತಿಯ ಮೇಲೆ ನಿಂತಿದೆ ನಮ್ಮ ಮನೆ, ಮೇಲೆ ನಿಂತಿದೆ ನಮ್ಮ ಮನೆ. ಮೂರನೇದು ನೀವೇ ಹೇಳಿ. ಮೇಲೆ ನಿಂತಿದೆ ನಮ್ಮ ಮನೆ ಇದು. ಜೀವನ ನನಗೊಂದು ಹೊರೆ ಆಗೋಯ್ತಲ್ಲ, ಈ ರೀತಿ ಅನ್ನಿಸದೆ ನಾನು ದುಃಖ ಪಡಲು ಯಾವ ಕಾರಣವೂ ಇಲ್ಲ. ಜೀವನದಲ್ಲಿ ನೆಮ್ಮದಿ ಇದೆ. ಸಂಪತ್ತು ಇಲ್ಲದಿರಬಹುದು, ಆದರೆ ಮನಸ್ಸಿಗೆ ನೆಮ್ಮದಿ ಇದೆ. ಯಾರ ಬಗ್ಗೆ ನನಗೆ ಯಾವುದೇ ರೀತಿಯ ಜಗಳವಿಲ್ಲ, ಆಕ್ಷೇಪಣೆ ಇಲ್ಲ, ಯಾರನ್ನು ಟೀಕೆ ಮಾಡುವ ಬೈಯುವ ಅಗತ್ಯವಿಲ್ಲ, ಮತ್ತು ಯಾರೂ ನನ್ನನ್ನು ಹಾಗೆ ಮಾಡ್ತಿಲ್ಲ. ಈಗ ನನ್ನ ಜೀವನದಲ್ಲಿ ಸಮಾಧಾನವಿದೆ. ಈ ಭಾವನೆ ನಮ್ಮೆಲ್ಲರಿಗೂ ಬರಬೇಕು, ಆಗ ಜೀವನ ಯಾತ್ರೆ ಸಫಲ. ಆ ದೃಷ್ಟಿಯಿಂದ ಪ್ರವೇಶ ಮಾಡುವಾಗ ಹೇಗೆ ಎಚ್ಚರಿಕೆ ವಹಿಸಬೇಕು, ಈ ದಿಕ್ಕಿನಲ್ಲಿ ಕೆಲವು ಮಾತುಗಳನ್ನು ಈ ಒಟ್ಟು ದಿನದ ಕಾರ್ಯಕ್ರಮಗಳಲ್ಲಿ ನಾವು ಕೇಳ್ತೀವಿ ಮತ್ತು ಪರಸ್ಪರ ಹಂಚಿಕೊಳ್ತೀವಿ. ಇಲ್ಲಿ ಪರಿಚಯ ಮಾಡೋಕ್ಕೆ ಬಂದವು. ಗಂಡ ಹೆಂಡತಿಯ ಪರಿಚಯ, ಹೆಂಡತಿ ಗಂಡನ ಪರಿಚಯ. ಒಂದು ಸಂತೋಷ ಆಯಿತು. ಇಬ್ಬರಿಗೂ ಗಂಡನ ಹೆಸರು ಇವಳಿಗೆ ಗೊತ್ತಿದೆ, ಇವಳ ಹೆಸರು ಅವನಿಗೆ ಗೊತ್ತಿದೆ. ಕೆಲವು ಕಡೆ ಮರ್ತೇ ಬಿಟ್ಟಿರ್ತಾರೆ. ಹಿಂದಿನ ಕಾಲದಲ್ಲಿ ಹೆಸರಿಡೋದು ಕರೀತಾನೆ, ಲೇ ಅವಳು ಅಂದರೆ ಅನ್ನೋವಳು. ಇದು ನಮ್ಮ ಹಳೆ ಮೈಸೂರಿನಲ್ಲಿ. ಈಗ ಹಾಗಿಲ್ಲ. ಎಲ್ಲರ ಮುಂದೆನಲ್ಲ ಹರೀಶ ಬಾಯಿಲಿ ಅಂತ ಅವಳು ಹೇಳ್ತಾಳೆ, ಬಂದೆ ಬಂದೆ ಅಂತ ಅವನು ಹೇಳ್ತಾನೆ. ಇಲ್ಲಿ ಯಾರು ಹರೀಶ ಅನ್ನೋರು ಇಲ್ಲ ತಾನೆ. ಆಮೇಲೆ ಇವ್ರಿಗೆ ಯಾಕೆ ಗೊತ್ತಾಯಿತು ಅಂತ ಅವ್ರಿಗೆ ಅನಿಸಿತ್ತು. ಯಾವುದೇ ಸಂಕೋಚ ಇಲ್ಲದೆ ಹೇಳಿದ್ವು, ಸಂತೋಷವೇ. ಕೆಲವರು ಇವಳು ನನ್ನ ಪತ್ನಿ ಅಂತ ಹೇಳಿದ್ರು, ಕೆಲವರು ಹೆಂಡತಿ ಅಂತ ಹೇಳಿದ್ರು, ಕೆಲವರು ಹೌಸ್ ವೈಫ್ ಅಂತ ಹೇಳಿದ್ರು. ಆದರೆ ಯಾರೂ ಇವನು ಹೌಸ್ ಹಸ್ಬೆಂಡ್ ಅಂತ ಹೇಳಲಿಲ್ಲ. ಗಂಡನ ಪರಿಚಯ ಮಾಡುವಾಗ ಹೌಸ್ ಹಸ್ಬ್ಯಾಂಡ್ ಅಂತ ಹೇಳಲಿಲ್ಲ. ಇವಳು ನನ್ನ ಮಿಸ್ಸೆಸ್ ಅಂತ ಅವ ಹೇಳ್ದ, ಇವನು ನನ್ನ ಮಿಸ್ಟರ್ ಅಂತ ಏನು ಹೇಳಲಿಲ್ಲ. ಆದರೂ 4-6 ಥರದ ಪರಿಚಯ ಆಯಿತು. ಇದು ಯಾವುದು ತಪ್ಪು ಅಂತ ನಾನೇನು ಹೇಳೋದಿಲ್ಲ. ಬಳಕೆಯಲ್ಲಿ ಹೇಗಿದೆ ಹಾಗೆ ನಾವು ನಡ್ಕೊಳ್ತೀವಿ. ರೂಢಿಯಲ್ಲಿ ಏನಿದೆ ಅದನ್ನು ನಾವು ಅನುಸರಿಸ್ತೀವಿ. ಆದರೆ ನನ್ನ ಸಂಘದ ಪ್ರಚಾರಕ ಜೀವನದ ಒಂದು ಬಹಳ ಸಂತೋಷ ಉಂಟು ಮಾಡಿದಂಥ ಅನುಭವ ಇಲ್ಲಿ ಹೇಳ್ತೀನಿ. ರಾಜಸ್ಥಾನಕ್ಕೆ ಹೋಗಿದ್ದೆ. ಬಹಳ ದೊಡ್ಡ ಶ್ರೀಮಂತರು. ಅವ್ರಿಗೊಂದು 3-4 ಫ್ಯಾಕ್ಟ್ರಿಗಳಿದ್ವು. ಅವ್ರ ಮನೆಯಲ್ಲಿ 8-10 ಜನದ್ದು ಊಟ ಆಯಿತು, ನಮ್ಮ ಕಾರ್ಯಕರ್ತರದ್ದು.
ಅದು ಇದ್ದಕ್ಕಿದ್ದಾದೆ ಅರ್ಧ ಗಂಟೆ ಮುಂಚೆ ತಿಳಿಸಿದ್ವು. ಹೋದ್ಮೇಲೆ ಒಳ್ಳೆ ಊಟ ಆಯಿತು. ಸಾಮಾನ್ಯವಾಗಿ ಆ ಕಡೆ ಹೆಣ್ಣುಮಕ್ಕಳು ಬಡಿಸೋಕ್ಕೆ ಬರಲ್ಲ, ಮನೆಯಲ್ಲಿರೋ ಗಂಡಸರೇ ಬಡಿಸ್ತಾರೆ. ಆದ್ರೆ ಯಜಮಾನರಿಗೆ ಹೇಳಿದೆ, ಇतना अच्छा खाना बनाया है आपकी पत्नी ने, एक बार उनका परिचय हो जाए उनको हम धन्यवाद कहेंगे, हम सब बहुत प्रसन्न है, बहुत अच्छा खाना है, बहुत स्वादिष्ट. ಆಗ ಅವನು ಕರ್ಕೊಂಬಂದ. ಸುಮಾರು ಆ ಗಂಡನ ಒಂದು 60 ವರ್ಷ ಇರ್ಬೋದು, ಹೆಂಡತಿಗೆ ಒಂದು 52 ವರ್ಷ ಇರ್ಬೋದು. ಆಕೆ ಪರಿಚಯ ಮಾಡುವಾಗ ಏ ಹಮಾರಿ ಮಿಸೆಸ್ ಹೈ ಅಂತ ಹೇಳಲಿಲ್ಲ, ಏ ಹಮಾರಿ ಹೌಸ್ ವೈಫ್ ಹೈ ಅಂತಲೂ ಹೇಳಲಿಲ್ಲ, ಏ ಹಮಾರಿ ಪತ್ನಿ ಹೈ ಅಂತ ಹೇಳಿದ್ರು ಸರಿ ಇರೋದು, ಅದು ಹೇಳಲಿಲ್ಲ. ಹಮಾರೇ ಸಂಪೂರ್ಣ ಪರಿವಾರಕ್ಕೆ ಏ ಅನ್ನಪೂರ್ಣ ಹೈ ಅಂತ ಹೇಳಿದ್ರು. ಒಂದೆರಡು ಚಪ್ಪಾಳೆ ಹೊಡ್ರಿ, ಏನು ಕಳ್ಕೊತೀರ? ಅಂದರೆ ಬರೀ ಒಂದು ಲೌಕಿಕ ಸಂಬಂಧ ಅಲ್ಲ, ಅಂದರೆ ಲೋಕ ಒಪ್ಪುವಂಥ ಸಂಬಂಧ. ಮದುವೆ ಆಯಿತು, ಗಂಡ ಹೆಂಡತಿ, ಇದು ಲೌಕಿಕ ಸಂಬಂಧ. ಅದಕ್ಕೆ ಮಿಗಿಲಾದ ಒಂದು ಸಂಬಂಧ, ದೈವಿಕ ಸಂಬಂಧ, ಅದನ್ನು ಹೇಳ್ದ. ಏ ಹಮಾರೆ ಪರಿವಾರಕ್ಕೆ ಅನ್ನಪೂರ್ಣ ಹೈ ಅಂತ. ಇದು ನಮ್ಮ ದೇಶದ ನಂಬಿಕೆ ಮತ್ತು ನಡವಳಿಕೆ. ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ, ಈಗ ನಾನೊಂದು ಶ್ಲೋಕ ಹೇಳ್ತೀನಿ, ಯಾರ್ಯಾರು ಗೊತ್ತೋ ಅವರು ನಿಮ್ಮ ಸ್ವರ ಸೇರಿಸಿ, ಗೊತ್ತಿಲ್ಲದಿರೋರು ಏನೇನೋ ಸೇರಿಸ್ಲಿಕ್ಕೆ ಹೋಗಬೇಡಿ, ಸುಮ್ಮನೆ ಕೂತ್ಕೊಂಡು ಕೇಳಿ. ವೇದಿಕೆಯಲ್ಲಿರೋರು ಸೇರಿಸ್ಬೋದು, ಹಿಂದುಗಡೆ ಇರೋರು ಸೇರಿಸ್ಬೋದು, ಆ ಕಡೆ ಇರೋರು ಸೇರಿಸ್ಬೋದು, ಆದರೆ ಮೈಕ್ನಲ್ಲಿ ಹೇಳೋಕ್ಕೆ ಹೋಗಬೇಡಿ. ನೀವು ಸರಿಯಾಗಿ ಹೇಳೋದು, ನಾನು ತಪ್ಪು ಹೇಳೋದು ಆ ಥರ ಆಗೋದು ಬೇಡ. ಅನ್ನಪೂರ್ಣೆ ಸದಾ ಪೂರ್ಣೆ ಹೇಳಿ, ಮುಂದೆ ಹೇಳಿ. ಜಗದ್ಗುರು ಶಂಕರಾಚಾರ್ಯರು ರಚನೆ ಮಾಡಿದ್ದಿದ್ದು. ಈಶ್ವರ ಅವನ ಪತ್ನಿಯನ್ನು ಅನ್ನಪೂರ್ಣೆ ಅಂತಲೇ ನಂಬಿದ್ದಾನೆ. ಮತ್ತು ಅವಳ ಜೀವನದಲ್ಲಿ ಯಾವಾಗಲೂ ಪೂರ್ಣ, ಅಪೂರ್ಣ ಅಲ್ಲ. ಅರ್ಧಂಬರ್ಧ ಮನಸ್ಸಿನಿಂದ ಅಡುಗೆ ಮಾಡೋದು, ಇಚ್ಛೆ ಇಲ್ಲದೆ ಜೊತೆಗೆ ಹೋಗೋದು ಇಲ್ಲ, ಸಂಪೂರ್ಣ ಸದಾ ಇರ್ತಾಳೆ. ಶಂಕರನ ಹೆಂಡತಿ ಇವಳು. ಅವಳ ಬಳಿ ಇವನು ಊಟ ಭಿಕ್ಷೆ ಬೇಡ್ತಾನೆ. ಭಿಕ್ಷಾಂದೇಹಿ ಚ ಪಾರ್ವತಿ. ಆ ಭಿಕ್ಷೆಯಿಂದ ಏನು ಲಾಭ ಅದು ಇದೆ, ಜ್ಞಾನ ವೈರಾಗ್ಯ, ಜ್ಞಾನವೂ ಪ್ರಾಪ್ತವಾಗುತ್ತೆ. ವೈರಾಗ್ಯ ಅಂದರೆ ಈ ಸಂದರ್ಭದಲ್ಲಿ ಸಂಯಮ ಅಂತ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಊಟ ಮಾಡಬೇಕು. ಇದನ್ನು ಇಲ್ಲಿ ವೈರಾಗ್ಯ ಅಂತ ಹೇಳಲಾಗಿದೆ. ಇದು ನಮ್ಮ ದೇಶದಲ್ಲಿ ಪತಿ ಪತ್ನಿಯ ಪರಸ್ಪರ ಸಂಬಂಧದ ಉತ್ತಮವಾದಂಥ ಮೇಲ್ಪಂಕ್ತಿ ಶಿವ ಪಾರ್ವತಿ. ಹೊಸದಾಗಿ ಮದುವೆ ಆದಂಥ ಗಂಡ ಹೆಂಡತಿಯರನ್ನ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಹೇಳಲ್ಲ ನಾವು, ಲಕ್ಷ್ಮೀನಾರಾಯಣ ಅಂತ ಹೇಳ್ತೀವಿ. ಮದುವೆ ಸಮಯದಲ್ಲೂ ಅಲ್ಲಂತೂ ಕೇಳಿದ್ದೀನಿ ನಾನು, ಆ ತೆರೆ ಎತ್ತುವಾಗ ಒಂದು 10 ಸಲ ಲಕ್ಷ್ಮೀನಾರಾಯಣ ಸ್ವರೂಪ ಹೇಳ್ತಾರೆ. ಮದುವೆ ಆದ ಹೊಸದರಲ್ಲಿ ನವದಂಪತಿಗಳು ಲಕ್ಷ್ಮೀನಾರಾಯಣ, ಅವರ ಅಪ್ಪ ಅಮ್ಮ ಆದಮೇಲೆ ಅವರು ಶಿವ ಪಾರ್ವತಿ ಆಗ್ತಾರೆ. ಇದು ನಮ್ಮ ದೇಶದ ನಂಬಿಕೆ ಮತ್ತು ಹೀಗೆ ನಡ್ಕೊಂಡಿರೋದು ನಾವು. ಅದಕ್ಕೂ ಒಂದು ಶ್ಲೋಕ ಇದೆ, ನಾನು ಹೇಳ್ತೀನಿ, ಯಾರ್ಯಾರು ಗೊತ್ತೋ ಎಲ್ಲರೂ ಮೊದಲು ಎಲ್ಲರೂ ಹೇಳಿ ನಾ ಹೇಳಿದ್ದನ್ನು, ಆಮೇಲೆ ಅದನ್ನು ಮುಂದುವರಿಸ್ಕೊಂಡು ಹೋಗಿ. ಮಾತಾ ಚ ಪಾರ್ವತಿ ದೇವಿ ಹೇಳಿ, ಪಿತಾ ದೇವೋ ಮಹೇಶ್ವರ, ಬಾಂಧವಾ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಅನೇಕರಿಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಒಂದು ಸಲ ಹೇಳೋಣ, ಅಷ್ಟಾದರೂ ಅಭ್ಯಾಸ ಆಗಲಿ. ಮಾತಾ ಚ ಪಾರ್ವತಿ ದೇವಿ, ಪಿತಾ ದೇವೋ ಮಹೇಶ್ವರ, ಬಾಂಧವಾ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ.
ಅಂದರೆ ನಮ್ಮೆಲ್ಲರ ತಾಯಿ, ಜಾತಿ, ಭಾಷೆ, ಪಂಥ, ಪ್ರಾಂತ, ಮತವೂ ಬೇರೆ ಇರ್ಬೋದು, ಆದರೆ ನಮ್ಮೆಲ್ಲರ ತಾಯಿ ಪಾರ್ವತಿ, ನಮ್ಮೆಲ್ಲರ ತಂದೆ ಈಶ್ವರ ಪರಮೇಶ್ವರ, ಮತ್ತು ಇವರಿಬ್ಬರನ್ನ ನಂಬುವವರು ಎಲ್ಲರೂ ನಮ್ಮ ಬಾಂಧವರು, ಮತ್ತು 3 ಲೋಕವೂ ನಮಗೆ ಸ್ವದೇಶ ಇದ್ದಾಗೆ. ವಿದೇಶದ ಕಲ್ಪನೆಯೇ ಇಲ್ಲ. ಇಲ್ಲಿ ಯಾರೋ ಪರಿಚಯ ಮಾಡಿದಾಗ ಹೇಳಿದ ಹಾಗೆ ನೆನಪು, ವಿದೇಶದಲ್ಲಿ ಕೆಲಸ ಮಾಡ್ತಾರೆ ಅಂತ. ಭಾರತದಲ್ಲಿ ವಿದೇಶ ಅನ್ನೋದು ಇಲ್ಲವೇ ಇಲ್ಲ. ವಿದೇಹ ಅಂತ ಒಂದಿತ್ತು ಅಷ್ಟೇ ರಾಜ್ಯದ ಹೆಸರು, ವಿದೇಶ ಇಲ್ಲ. ಸ್ವದೇಶೋ ಭುವನತ್ರಯಂ, 3 ಲೋಕಗಳು ನಮ್ಮ ದೇಶ. ಅಂದರೆ ಈ ಭಾವನೆ ನಮ್ಮಲ್ಲಿ ಬೆಳಿಬೇಕು ಅನ್ನೋದಕ್ಕೋಸ್ಕರ ತಂದೆ ತಾಯಿಯರನ್ನ ಪಾರ್ವತಿ ಪರಮೇಶ್ವರರ ರೂಪದಲ್ಲಿ ನಾವು ನೋಡ್ತಾ ಬಂದಿದ್ದೀವಿ. ತಂದೆ ತಾಯಿ ಪಾರ್ವತಿ ಪರಮೇಶ್ವರರಂತೆ ಇದ್ದ ಪಕ್ಷದಲ್ಲಿ ಅವರ ಮಗ ಗಣೇಶ ರಾಷ್ಟ್ರೀಯ ದೇವತೆ ಆಗುತ್ತಾನೆ. ರಾಷ್ಟ್ರೀಯ ಪುಷ್ಪ ಇದೆ ಕಮಲ, ರಾಷ್ಟ್ರೀಯ ಪ್ರಾಣಿ ಇದೆ ಹುಲಿ, ರಾಷ್ಟ್ರಗೀತೆ ಇದೆ ಯಾವುದು ಜನಗಣಮನ ವಂದೇ ಮಾತರಂ, ರಾಷ್ಟ್ರಧ್ವಜ ಇದೆ ತಿರಂಗಿ ಜಂಡ, ಹಾಗೆಯೇ ರಾಷ್ಟ್ರ ಭಾಷೆಗಳಿವೆ ಎಲ್ಲ ಭಾರತೀಯ ಭಾಷೆಗಳು. ಹಲವಾರು ದೇವತೆಗಳನ್ನು ಪೂಜೆ ಮಾಡುವಂಥ ಈ ದೇಶದಲ್ಲಿ ಒಬ್ಬ ರಾಷ್ಟ್ರ ದೇವತೆಯೂ ಬೇಕು. ಎಲ್ಲ ಜಾತಿ ಭಾಷೆ ಪಂಥ ಸಂಪ್ರದಾಯದವರು ಮಾನ್ಯ ಮಾಡುವ ಭಕ್ತಿಯಿಂದ ಕಾಣುವ ದೇವರು ಗಣೇಶ. ನೀವು ಯಾವುದೇ ಪ್ರದೇಶಕ್ಕೆ ಹೋಗಿ ಒಳ್ಳೆಯ ಕಾರ್ಯ ಶುರು ಮಾಡುವಾಗ ಗಣೇಶನ ಪೂಜೆಯನ್ನು ಮಾಡ್ತಾರೆ. ಸೊ ರಾಷ್ಟ್ರೀಯ ದೇವತೆ ಆದ ಹೇಗೆ ಅಂದರೆ ಪಾರ್ವತಿ ಪರಮೇಶ್ವರನ ಮಗ ಅವನು. ಅದಕ್ಕೋಸ್ಕರ ನಮ್ಮ ಮಕ್ಕಳು ಮುಂದೆ ಪರಮಾತ್ಮನ ಅನುಗ್ರಹದಿಂದ ಆಗೋರು ದಾರಿ ತಪ್ಪುವರಾಗಬಾರ್ದು, ದಾರಿ ತಪ್ಪಿಸುವವರಂತೂ ಆಗಲೇಬಾರದು. ದಾರಿ ತಪ್ಪದವರು ಸಾಲದು, ನೀವೇ ಹೇಳಿ, ದಾರಿ ತೋರಿಸುವವರಾಗಬೇಕು. ಗಣೇಶ ದಾರಿ ತೋರಿಸುವವನು. ಸೊ ಇಂಥವನು ಹೇಗೆ ತಯಾರಾದಂದರೆ ಪಾರ್ವತಿ ಪರಮೇಶ್ವರರ ಸಂಸ್ಕಾರದಿಂದ. ಕುಟುಂಬ ಅಂದರೆ ಹಾಗಿರಬೇಕು ಅಂತ. ಇಡೀ ದೇಶದಲ್ಲಿ ಆದರ್ಶ ಕುಟುಂಬ ಪಾರ್ವತಿ ಪರಮೇಶ್ವರ. ಎಷ್ಟು ವೈರುಧ್ಯಗಳಿವೆ. ಪರಮೇಶ್ವರ ಚರ್ಮಾಂಬರ, ಪಾರ್ವತಿ ಪೀತಾಂಬರ. ಈಶ್ವರನಿಗೆ 3 ಕಣ್ಣು, ಒಂದು ಕಣ್ಣು ಬಿಟ್ಟರೆ ಭಸ್ಮ ಲೋಕ, ಅವಳಿಗೆ 2 ಕಣ್ಣು. ಇವನ ಕೂದಲೆಲ್ಲ ಜಟೆ, ಅವಳು ಒಳ್ಳೆ ಹೆರಳು ಹಾಕಿದ್ದಾಳೆ. ಅವಳ ಕೊರಳಲ್ಲಿ ಬಂಗಾರದ ಆಭರಣಗಳು, ಇವನ ಕೊರಳಲ್ಲಿ ಹಾವು. ಇವನ ವಾಹನ ನಂದಿ, ಅವಳ ವಾಹನ ಸಿಂಹ. ಅಂದರೆ ಎಷ್ಟು ವೈರುಧ್ಯಗಳು, ಆದರೆ ಅವರಿಬ್ಬರ ಸಂಬಂಧ ಎಷ್ಟು ಸೊಗಸಾಗಿದೆ. ಗಣೇಶನ ವಾಹನ ಇಲಿ, ನೋಡೋದಕ್ಕೆ ದೇವರೇ ಪ್ರೀತಿ. ಸುಬ್ರಹ್ಮಣ್ಯನ ವಾಹನ ನವಿಲು, ನವಿಲಿಗೂ ಇಲಿಗೂ ಆಗೋದೇ ಇಲ್ಲ, ಹಾವುಗೂ ಇಲಿಗೂ ಆಗೋದೇ ಇಲ್ಲ. ಇನ್ನು ಇವನ ಗಣದಲ್ಲಿರೋರು ಚಿತ್ರ ವಿಚಿತ್ರ ಸ್ವರೂಪದವರು ಮತ್ತು ಸ್ವಭಾವದವರು. ಇಂಥ ಈಶ್ವರ ಪರಮೇಶ್ವರ ಪಾರ್ವತಿಯರ ಕುಟುಂಬದಲ್ಲಿ ಎಂಥ ಸಾಮರಸ್ಯ ಇದೆ ನೋಡಿ. ಅದಕ್ಕೋಸ್ಕರ ನಮ್ಮೆಲ್ಲರ ಕುಟುಂಬಗಳು ಹೇಗಿರಬೇಕು, ಈಶ್ವರ ಪಾರ್ವತಿಯರ ಸಂಸಾರ ಇದ್ದಾಗಿರಬೇಕು. ಪರಿಚಯ ಮಾಡುವಾಗ 47ನೇ ಇಸ್ವಿ ಮುಂಚೆ ಇಂಗ್ಲೀಷ್ನವರಿದ್ದರು, ಅವರು ಗುಲಾಮರಾಗಿದ್ವು, ಅವರು ಕಲಿಸಿದ್ರು, ನಾವು ಕಲಿತ್ವು. ಆದರೆ ನಾವು ಸ್ವತಂತ್ರರಾಗಿದ್ದೀವಿ. ಈಗ ನಮ್ಮ ದೇಶ ಅಂತ ಒಂದಿದೆ. ಮತ್ತು ನಿಮಗೆ ಆಶ್ಚರ್ಯ ಆನಂದ ಆಗ್ತಾಯಿದೆ, 3-4 ವರ್ಷಗಳಲ್ಲಿ ಪ್ರಪಂಚ ಭಾರತಕ್ಕೆ ಎಷ್ಟು ಗೌರವ ಕೊಡ್ತಾ ಇದೆ ಅಲ್ವಾ. ಮೊನ್ನೆ ರಷ್ಯಾದ ಪ್ರಧಾನಿ ಬಂದಿದ್ದರು, ರಷ್ಯಾದ ಅಧ್ಯಕ್ಷರು ಪುತಿನ್. ಅವ್ರ ಜೊತೆ ಒಂದು ರಕ್ಷಣಾ ಒಪ್ಪಂದ ಮಾಡ್ಕೊಳ್ಬೇಕಾಯಿತು. ಅಮೇರಿಕ ಧಮಕಿ ಹಾಕ್ತು, ಅಕಸ್ಮಾತ್ ಇಂಡಿಯಾ ಏನಾದರೂ ಒಪ್ಪಂದ ಹಾಕ್ಕೊಂಡ್ರೆ ನಿಮಗೆ ಕೊಡ್ತಾ ಇರತಕ್ಕಂಥ ನಾವು ನಮ್ಮೆಲ್ಲ ಆರ್ಥಿಕ ಸಹಕಾರನ ನಿಲ್ಲಿಸ್ಬಿಡ್ತೀವಿ ಅಂತ. ಕೇರ್ ಮಾಡಲಿಲ್ಲ ನಮ್ಮ ದೇಶದ ಪ್ರಧಾನಿ. ಹೊಳೆ ನೀರಿಗೇನು ದೊಣೆ ನಾಯಕನ ಅಪ್ಪಣೆಯ ಸೈನ್ ಹಾಕಿದ ಮೇಲೆ ಅಮೇರಿಕ ಹೇಳ್ತಾರೆ ನಾವೇನು ಹಾಗೆ ಹೇಳಿರಲಿಲ್ಲ ಅಂತ. ಇಷ್ಟು ನಮ್ಮ ದೇಶಕ್ಕೊಂದು ಮಾನ್ಯತೆ ಬರ್ತಾಯಿದೆ.
ಅಂಥ ದೇಶದಲ್ಲಿ ಹುಟ್ಟಿರೋರು ನಾವು ನಮ್ಮ ದೇಶದ ಶಕ್ತಿಯ ಸ್ರೋತವಾಗಿರ್ತಕ್ಕಂಥ ನಮ್ಮ ಕುಟುಂಬ, ಆ ಕುಟುಂಬವನ್ನು ಹೇಗೋ ನಡೆಸ್ಕೊಂಡು ಹೋಗಬಾರದು. ಮದುವೆ ಆಯಿತು, ಒಂದು 2 ವರ್ಷ ಆದಮೇಲೆ ಒಂದು ಮಗು ಹುಟ್ಟಿತು, ಇನ್ನೊಂದು ಮಗು ಹುಟ್ಟಿತು, ಅಯ್ಯೋ ಸಾಕು ಭಾಳ ಕಷ್ಟ, ನಿಲ್ಲಿಸ್ಬಿಡು. ಎಷ್ಟೊತ್ತಿಗೋ ತಿನ್ನೋದು, ಎಷ್ಟೊತ್ತಿಗೋ ಮಲಗೋದು, ಯಾವಾಗಲೂ ಹೇಳೋದು, ಹೇಗೋ ತಿನ್ನೋದು, ಮನೆ ಗುಡಿಸೋದು, ಇಲ್ಲರ ಹಾಗೆ ಬಿಡೋದು, ಬಟ್ಟೆ ತೊಳೆಯೋದು 1 ವಾರ ಆದಮೇಲೆ, ಬಾಂಡಿ ತೊಳೆಯೋದು 2 ದಿನ ಆದಮೇಲೆ. ಇದು ಒಂದು ಜೀವನವಾ? ಇಂಥದ್ದಾಗಬಾರ್ದು. ನಮ್ಮ ಕುಟುಂಬ ಎಲ್ಲರೂ ಮೆಚ್ಚುವ, ಎಲ್ಲರೂ ಒಪ್ಪುವ ಮತ್ತು ಎಲ್ಲರೂ ಇದೇ ನಮ್ಮ ಮೇಲ್ಪಂಕ್ತಿ ಆಗಬೇಕು ಅಂತ ಅಂದ್ಕೊಂಡು ನಿಮ್ಮನ್ನು ಅನುಕರಣೆ ಮಾಡುವಂಥ ಕುಟುಂಬ ನಮ್ಮದಾಗಬೇಕು. ನಮ್ಮ ಜೋಡಿ ಇಲ್ಲಿದೆಯಲ್ಲ, ಇಂಥ ಜೋಡಿ ಆಗಬೇಕು. ಯಾವುದೋ ಸಿನಿಮಾದ ಅಪರೂಪದ ಜೋಡಿ ಅಂತ ಬಂದಿತ್ತು, ಆ ಥರದ್ದೆಲ್ಲ. ನಮ್ಮ ಜೋಡಿ ಎಲ್ಲರಿಗೂ ಮೋಡಿ ಹಾಕಬೇಕು, ಹೀಗಿರಬೇಕು ಅಂತ. ನಮ್ಮ ಮನೆ ಹೀಗಿರಬೇಕು ಅಂತ ಉಳಿದವ್ರಿಗೆ ಅನ್ನಿಸ್ಬೇಕು. ಆ ದೃಷ್ಟಿಯಿಂದ ದಾಂಪತ್ಯ ಜೀವನ ಪ್ರಾರಂಭ ಮಾಡುವಾಗ ಇದೆಲ್ಲ ಚಿಂತನೆಗಳನ್ನು ಮಾಡಬೇಕು. ಒಬ್ಬ ಹೊಸದಾಗಿ ಮದುವೆ ಆಗಿದ್ದ ಕಾಲೇಜ್ ಲೆಕ್ಚರರು. ಮದುವೆ ಆದ ನಂತರ ತನ್ನ ಮನೆ ಹೇಗಿರಬೇಕು, ಇಂಟೀರಿಯರ್ ಡೆಕೋರೇಷನ್, ಈ ಗೋಡೆಗೊಂದು ಬಣ್ಣ, ಆ ಕಡೆಗೊಂದು ಬಣ್ಣ, ದೀಪ ಆರಿಸಿದ ಮೇಲೆ ಹೂಗಳು ಕಾಣಬೇಕು, ಇದೆಲ್ಲ ಮಾಡ್ಕೊಂಡ. ಮತ್ತು ಮಂಚ ಎಷ್ಟು ಅಗಲ ಇರಬೇಕು, ಎಂಥ ಹಾಸಿಗೆ ಇರಬೇಕು, ಎಂಥ ದಿಂಬಿರಬೇಕು, ಒಂದು ಬೋರ್ಡು ಹಾಕಿಬಿಟ್ಟ ಮನೆಯೊಳಗೆ. ಒಂದು ಸಲ ಅವ್ರ ಮನೆಗೆ ಹೊಸದಾಗಿ ಮದುವೆ ಆಗಿದ್ದಾರೆ, ಮಾತಾಡ್ಸ್ಕೊಂಬರೋಣ ಅಂತ ಹೋಗಿದ್ದೀನಿ. ಒಂದು ಬೋರ್ಡ್ ಹಾಕಿದ್ದಾನೆ. ಅದು ಡೈನಿಂಗ್ ಟೇಬಲ್ ಮುಂದೆ ಸೋಮವಾರ ಬೆಳಗ್ಗೆ ಉಪ್ಪಿಟ್ಟು, ಮಂಗಳವಾರ ಬೆಳಗ್ಗೆ ಚಪಾತಿ, ಬುಧವಾರ ಬೆಳಗ್ಗೆ ಅವಲಕ್ಕಿ, ಗುರುವಾರ ಬೆಳಗ್ಗೆ ಇನ್ನೇನೋ, ಭಾನುವಾರ ಬೆಳಗ್ಗೆ ಮಸಾಲೆ ದೋಸೆ. ಅಂದರೆ ಮನೆ ಹೇಗಿರಬೇಕು, ಇದನ್ನು ಏನು ತಿಂತೀವಿ, ಏನು ಧರಿಸ್ತೀವಿ, ಏನು ಇಟ್ಕೊಳ್ತೀವಿ ಮನೇಲಿ, ಅಷ್ಟೇನಾ? ಈ ಥರ ಆಗಬಾರ್ದು. ಮನೆ ಅಂದಮೇಲೆ ಅದಕ್ಕೊಂದು ದಿನಚರಿ ಇರಬೇಕು. ಮನೆ ಅಂದಮೇಲೆ ಒಂದು ರೀತಿ ನೀತಿ ಇರಬೇಕು. ಮನೆ ಅಂದಮೇಲೆ ಒಂದು ಅನೇಕ ವರ್ಷಗಳಿಂದ ನಡೆಸ್ಕೊಂಡು ಬಂದಿರತಕ್ಕಂಥ ಒಂದು ಪರಂಪರೆ ಇರಬೇಕು. ಇದು 3 ಯಾವ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೋ ಆ ಮನೆ ಅದು ಸಾರ್ಥಕವಾದ ಮನೆ ಅಂತ ಹೇಳ್ಬೋದು. ಆ ಮನೆಯಲ್ಲಿ ಸದಾ ಕಾಲವೂ ಭಗವಂತ ವಾಸ ಮಾಡ್ತಾನೆ, ಭಗವತಿ ವಾಸ ಮಾಡ್ತಾಳೆ. ಆ ಮನೆಗೆ ಬಂದವರಿಗೆ, ಆ ಮನೆಗೆ ಬಂದು ಹೋಗುವಂಥವ್ರಿಗೆ ಎಲ್ಲರಿಗೂ ಏನೋ ಒಂದು ಸಂತೋಷ, ಸಮಾಧಾನ, ತೃಪ್ತಿ, ಈ ಥರದ ಮನೆ ಆಗಬೇಕು. ಅದಕ್ಕಾಗಿ ನಮ್ಮ ದಿನಚರಿ, ನಮ್ಮ ರೀತಿ ನೀತಿ ಮತ್ತು ನಮ್ಮ ಪರಂಪರೆ, ಇದು 3 ನಾವು ಮೆಲುಕು ಹಾಕಬೇಕು. ಇನ್ನೊಂದು ಮಾತು ಹೇಳಿ ಪ್ರಾರಂಭದ ಮುಗಿಸ್ತೀನಿ. ಇನ್ನು ಸಮಾರೋಪದಲ್ಲಿ ಇದನ್ನು ಇಲ್ಲಿ ಸ್ವಲ್ಪ ವಿವರವಾಗಿ ಹೇಳೋನಿದ್ದೀನಿ. ಮೂಲಭೂತವಾಗಿ ಜಗತ್ತಿನಲ್ಲಿ ಈ ಮದುವೆ ಅನ್ನೋದೇನು ನಡೆಯುತ್ತೆ, ಈ ಮದುವೆ ಅನ್ನುವ ವಿಧಿ ಅಂತ ಹೇಳೋಣ. ಈಗಂತೂ ಇಂಗ್ಲೀಷಲ್ಲಿ ಈವೆಂಟ್ ಅಂತ ಬಂದುಬಿಟ್ಟಿದೆ. ನಾವು ವಿಧಿ ಅಂತ ಹೇಳಿದ್ದೀವಿ. ವಿಧಿ ಅಂದರೆ ವಿಧಿ ಹಣೆ ಬರ ಅದಲ್ಲ, ಇದೊಂದು ಕೃತಿ. ಸೊ ಇದು ಬೇರೆ ದೇಶಗಳಿಗೂ ನಮಗೂ ಎಷ್ಟು ವ್ಯತ್ಯಾಸ ಇದೆ, ಇದನ್ನು ನಾವು ಗುರುತಿಸಬೇಕು. ಅವರನ್ನು ಅನುಕರಣೆ ಮಾಡಬಾರದು. ಯಾಕೆ? ಅವರು ಘೋರ ವೈಫಲ್ಯ ಬಂದು ನಮ್ಮನ್ನು ನೋಡ್ತಾ ಇದ್ದಾರೆ. ನಮ್ಮ ಸಂಸಾರ ಉಳಿಬೇಕಾದ್ರೆ ಭಾರತದಾಗಿರಬೇಕಪ್ಪ ಅಂತ. ನಿಮ್ಗೆ ಆಶ್ಚರ್ಯ ಆಗುತ್ತೆ. 2 ತಿಂಗಳಿಂದ ಭಟ್ಕಳದಲ್ಲಿ ಒಂದು ಮದುವೆಗೆ ಹೋಗಿದ್ದೆ. ಆ ಮದುವೆ ಆದಂಥ ಹುಡುಗ ಮತ್ತು ಹುಡುಗಿ ಇಬ್ಬರೂ ಅಮೆರಿಕದಲ್ಲಿ ಇರ್ತಾರೆ. ಸೊ ಅವರಿಬ್ಬರ ಮದುವೆ ಇಲ್ಲಿ ಅವರ ತವರು ಮನೆಯೊಳಗೆ ಆಯಿತು. ಇದನ್ನು ನೋಡಬೇಕು ಅನ್ನೋದಕ್ಕೋಸ್ಕರ ಅವರ ಸ್ನೇಹಿತೆಯರು ಸ್ವತಃ ಖರ್ಚು ಮಾಡಿಕೊಂಡು ಬಂದರು. ಈ ಭಾರತದ ದಂಪತಿಗಳು ಇಷ್ಟು ಸೊಗಸಾಗಿ ನಗ್ತಾ ಆನಂದವಾಗಿ ಅಮೆರಿಕಾದಲ್ಲಿದ್ದಾರೆ, ನಮಗೆ ಮಾತ್ರ ದುಃಖ. ಸೊ ಇವ್ರ ಮದುವೆ ಹೇಗಾಗತ್ತೆ ನೋಡೋಕ್ಕೋಸ್ಕರ ಬಂದ್ರಿ. ಮತ್ತು ನಾನು ಆ ಮದುವೆಗೆ ಹೋಗಿದ್ದೆ. ಒಂದು ಮಂಗಲ್ ನಿಧಿ ಕಾರ್ಯಕ್ರಮ ಅನ್ನೋದಿತ್ತು.
ಮತ್ತು ಅವರ ನೆಂಟರಿಷ್ಟು ಹೇಳಿದ್ರೆ ಹೀಗೆಲ್ಲ ಬಂದಿದ್ದಾರೆ ಅಂತ. ಅವ್ರು ಯಾರು ಸ್ವಲ್ಪ ತೋರಿಸಿ. ಅದರೊಳಗೆ ಹುಡುಗಿರೆಲ್ಲರೂ ಸೀರೆ ಉಟ್ಕೊಂಡಿದ್ದರು. ಜೀವನದಲ್ಲಿ ಮೊದಲನೇ ಬಾರಿಗೆ ಕುಂಕುಮ ಇಟ್ಕೊಂಡಿದ್ದರು. ಜೀವನದಲ್ಲಿ ಮೊದಲನೇ ಬಾರಿಗೆ ಎಲ್ಲ ಬಳೆ ತೊಟ್ಕೊಂಡಿದ್ದರು. ಆಗಿರೋ ಕೂದಲನ್ನೇ ಹಾಗೂ ಹೀಗೂ ಮಾಡಿಕೊಂಡು ಜಡೆ ಥರ ಹಾಕ್ಕೊಂಡು ಅದಕ್ಕೊಂದು ಹೂ ಮುಡಿಸ್ಕೊಂಡಿದ್ದರು. ಅಂದರೆ ಇಲ್ಲಿಂದ ಬಂದವರಿಂದ ನಿಮ್ಮ ಹಾಗಿರಬೇಕು ನಾವು ಅಂತ. ಇನ್ನು ಆ ಹುಡುಗರು ಕಚ್ಚೆ ಪಂಚೆ ಹಾಕ್ಕೊಂಡಿದ್ರು, ಒಂದು ಶೆಲ್ಲೆ ಹಾಕ್ಕೊಂಡಿದ್ರು, ಹಣೆಗೆ ಹಚ್ಚಿದ್ರು. ನಾನು ಅಲ್ಲಿ ಮಾತಾಡ್ತಾ ಹೇಳಿದೆ, ನಮ್ಮ ಕುಟುಂಬದ ಈ ವಿಶೇಷತೆಯಿಂದ ಆಕರ್ಷಿತರಾಗಿ ಅಲ್ಲಿಂದ ಬಂದವರು ನಮ್ಮ ಹಾಗೆ ಇದ್ದಾರೆ. ಆದರೆ ಇಲ್ಲಿ ಬಂದಿರೋರು ಅನೇಕರು ನಮ್ಮ ಹಾಗೆ ನಾವೇ ಇಲ್ವಲ್ಲ. ಭಾರತೀಯ ಉಡುಪು, ಭಾರತೀಯ ಕುಂಕುಮ, ಭಾರತೀಯ ಜಡೆ, ಭಾರತೀಯ ಒಂದು ಅಲಂಕಾರಗಳು ಇತ್ತು ಅನೇಕರಲ್ಲಿ, ಆದರೆ ಅನೇಕರಲ್ಲಿ ಇರಲಿಲ್ಲ. ಗಂಡಸರು ಅಷ್ಟೇ ಪಂಚೆ ಹಾಕ್ಕೊಂಡು ಬರೋದು ಮರೆತೇ ಹೋಗಿದೆ. ಇಲ್ಲಿ ಯಾರೋ ಹಾಕ್ಕೊಂಡು ಬಂದಿದ್ದಾರೆ, ಅವರಿಗೆ ನಮೋ ನಮಃ. ಭಾರತೀಯ ಉಡುಪು ಅದೇ ಚೆನ್ನಾಗಿದೆ ಅಂತ. ಹೀಗೆ ಅಲ್ಲಿಯ ಕುಟುಂಬದವರು ನಮ್ಮನ್ನು ಅನುಕರಣೆ ಮಾಡೋಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದು ಅಭಿಮಾನದಿಂದ ನಮ್ಮ ರೀತಿ ನಡ್ಕೊಂಡ್ರು. ನಮ್ಮವರು, ನಮ್ಮೆಲ್ಲರ ಕುಟುಂಬಗಳು ಇವತ್ತು ಒಂಥರ ಕವಲು ದಾರಿ ಒಳಗೆ ಬಂದುಬಿಟ್ಟಿವೆ. ಆ ಕಡೆ ಅಮೇರಿಕಾನೂ ಅಲ್ಲ, ಈ ಕಡೆ ಭಾರತನೂ ಅಲ್ಲ. ನಮ್ಮ ಭಾಷೆ ಆ ಕಡೆ ಇಂಗ್ಲೀಷು ಅಲ್ಲ, ಈ ಕಡೆ ತುಳು ಕನ್ನಡನೂ ಅಲ್ಲ, ಅದೆರಡರ ಮಿಶ್ರಣ. ನಮ್ಮ ಮನೆ ಆ ಕಡೆ ಹೋಟೆಲ್ಲೂ ಅಲ್ಲ, ಈ ಕಡೆ ದೇವಾಲಯವೂ ಅಲ್ಲ. ನಮ್ಮ ಅಪ್ಪ ಅಮ್ಮ ಆ ಕಡೆ ಇದ್ದಾಗೆ ಪಪ್ಪ ಮಮ್ಮಿನೂ ಅಲ್ಲ, ಈ ಕಡೆ ಇದ್ದಾಗ ಅಪ್ಪ ಅಮ್ಮನೂ ಇಲ್ಲ, ನಡುವೆ ಎಲ್ಲೋ ಸಿಕ್ಕಾಕೊಂಡಿದ್ದಾರೆ. ನಮ್ಮ ಹಬ್ಬಗಳು ಅವರ ಹಾಗೂ ಇಲ್ಲ, ನಮ್ಮ ಹಾಗೂ ಇಲ್ಲ. ಅಂದರೆ ನಾವು ನಮ್ಮತನವನ್ನು ಕಳ್ಕೊಂಡು ಅವರತನವನ್ನು ಅನುಕರಣೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅವರು ನಮ್ಮನ್ನು ನೋಡ್ತಾ ಇದ್ದಾರೆ. ನಮ್ಮ ಭಾರತೀಯ ಕುಟುಂಬ ಅಂದರೆ ಹಿಂದೂ ಕುಟುಂಬ ಕವಲು ದಾರಿಯಲ್ಲಿದೆ. ಯಾಕೆ ನಮ್ಮ ಕುಟುಂಬಗಳು ಅವರಿಗೆ ಆದರ್ಶ ಆಗಬೇಕಾದರೆ ನಮ್ಮ ಮನೆ, ನಮ್ಮ ದಿನಚರಿ, ರೀತಿ ನೀತಿ ಇದೆಲ್ಲ ತಿಳ್ಕೊಳ್ಬೇಕು. ಇದಕ್ಕೋಸ್ಕರ ಮದುವೆ ಅನ್ನೋದನ್ನು ಒಂದು ಸಂಸ್ಕಾರವನ್ನಾಗಿ ನಮ್ಮ ಪೂರ್ವಜರು ರೂಪಿಸಿದ್ರು. ಮದುವೆಗೊಂದು ಮುಹೂರ್ತ, ಖುಷಿ ಬಂದು ಒಟ್ಟಿಗೆ ಇದ್ದೀವಿ ಆಗಬಾರ್ದು. ಆಹಾರ ನಿದ್ರಾ ಭಯ ಮೈಥುನಂಚ. ಆಹಾರ, ನಿದ್ರೆ, ಭಯ ಮತ್ತು ಮೈಥುನ, ಸಂತಾನೋತ್ಪತ್ತಿ ಮಾಡುವಂಥದ್ದು, ಇದು ಪ್ರಾಣಿಗಳಲ್ಲೂ ಇದೆ, ಮನುಷ್ಯನಲ್ಲೂ ಇದೆ. ಆದರೆ ವ್ಯತ್ಯಾಸ ಏನು? ಸಿಕ್ಕಿದಾಗೆ ಆಹಾರ ಪ್ರಾಣಿಗಳು ತಿನ್ನತ್ವೆ, ಅವಿಗೆ ಊಟದ ಸಮಯ ಇಲ್ಲ, ತಿಂಡಿ ಸಮಯ ಇಲ್ಲ. ಮೇವು ಸಿಕ್ಕದಾಗ ಮೇವು ತಿನ್ನೋದು, ಆಯಾಸ ಆದಾಗ ಮಲಕ್ಕೊಳ್ಳೋದು. ಇನ್ನು ಜೀವದ ಬಗ್ಗೆ ಭಯ ಇದೆ ಯಾವಾಗಲೂ, ಅದಕ್ಕೋಸ್ಕರ ತನ್ನನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರನೇ ಆ ಕಡೆ ಈ ಕಡೆ ನೋಡ್ತಿರೋದು. ಇನ್ನು ಸಂತಾನೋತ್ಪತ್ತಿ, ಅದಕ್ಕೇನು ಸಮಯನೂ ಇಲ್ಲ, ದಿನಾನೂ ಇಲ್ಲ, ಶಿಷ್ಟಾಚಾರವೂ ಇಲ್ಲ. ಮನುಷ್ಯನಿಗೂ ಪ್ರಾಣಿಗೂ ಒಂದು ವ್ಯತ್ಯಾಸ ಬೇಕೋ ಬೇಡವಾ? ಪ್ರಾಣ ಇದ್ದವರೆಲ್ಲ ಪ್ರಾಣಿ ಅನ್ನೋದಾದರೆ ನಾವು ಪ್ರಾಣಿಗಳು, ಆದರೆ ನಾವು ಮನುಷ್ಯರು. ಸೊ ಮನುಷ್ಯರು ಅಂದ ಮೇಲೆ ಈ ನಾಲ್ಕು ನಮ್ಮಲ್ಲಿ ಇದ್ರೂ ಆ ನಾಲ್ಕರ ಮೇಲೆ ಹತೋಟಿ ಇರಬೇಕು. ಯಾವಾಗ ತಿನ್ನಬೇಕು, ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು, ಯಾವಾಗ ಮಲಗಬೇಕು, ಯಾವಾಗ ಮಲಗಬಾರ್ದು, ಎಷ್ಟು ಮಲಗಬೇಕು. ನಿದ್ದೆ ಬಂದ ಕೂಡಲೇ ಮಲಗದ, ಎಚ್ಚರ ಆಗಲೇ ಇಲ್ಲ, ಏಳಲೇ ಇಲ್ಲ. ಇದು ಪ್ರಾಣಿ ಲಕ್ಷಣ. ಯಾವಾಗಲೂ ಭಯ 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 ಭಯ, ಯಾರನ್ನೂ ನಂಬೋದಿಲ್ಲ, ಇದು ಬೇಡ. ಮತ್ತು ನಾಲ್ಕನೇದು ಸಿಕ್ಕಿದಾಗ ಮಾಡೋದಕ್ಕೆ ನಾವೇನು ನಾಯಿಗಳಲ್ಲ, ಪ್ರಾಣಿಗಳಲ್ಲ. ಅದಕ್ಕೆ ನಮಗೊಂದು ಸಂಯಮ ವಿಧಿಸಿದ್ದಾರೆ. ಯಾವ ಹೊತ್ತು ಯಾವ ದಿನ ಮಾಡಬೇಕು, ಯಾವ ದಿನ ಮಾಡಬಾರ್ದು. ಏಕಾದಶಿ ದಿವಸ ಸಾಧ್ಯವಾದಷ್ಟು ಉಪವಾಸ ಮಾಡಬೇಕು. ಇಂಥ ದಿವಸ ಇಂಥ ಆಹಾರ ತಿನ್ನಬಾರ್ದು. ಇಂಥ ದಿವಸ ನಾವು ಸಂತಾನೋತ್ಪತ್ತಿ ಕೆಲಸ ಮಾಡಬಾರ್ದು. ಇದೆಲ್ಲದರ ಒಂದು ಶಿಸ್ತು, ಇದನ್ನು ಕಲಿಯೋದೇ ಮದುವೆಯಿಂದ. ನಮ್ಮ ಮದುವೆಗಳಲ್ಲಿ ಅದಕ್ಕಾಗಿ ಮುಹೂರ್ತ ನಿಶ್ಚಯ ಮಾಡೋದು, ಎಲ್ಲ ಹಿರಿಯರನ್ನು ಆದರದಿಂದ ಬರಮಾಡ್ಕೊಳ್ಳೋದು. ಯಾಕೆ? ಅವರ ಆಶೀರ್ವಾದ ಸಿಗಬೇಕು. ಮದುವೆಯ ಎಲ್ಲ ವಿಧಿಗಳು ನಡೆಸುವಾಗ ಇದೊಂದು ಸಂಕಲ್ಪ ಅನ್ನೋದನ್ನು
ಗಂಡನಿಗೆ ಮತ್ತು ಹೆಂಡತಿಗೆ ಪುರೋಹಿತರು ಹೇಳಿಕೊಡ್ತಾರೆ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ. ಈ ಸಂಕಲ್ಪ ಗಂಡನಾದವನು ಮಾಡಬೇಕು. ಇವಳ ಕೈ ಹಿಡಿದ ಮೇಲೆ ನಾನು ಧರ್ಮದ ವಿಷಯದಲ್ಲಿ, ಹಣಕಾಸಿನ ವಿಷಯದಲ್ಲಿ ಮತ್ತು ಬೇರೆ ವ್ಯವಹಾರಗಳಲ್ಲಿ ಆಸೆ ಪಾಸೆಗಳನ್ನು ತೀರಿಸ್ಕೊಳ್ಳೋದ್ರೊಳಗೆ ಇವಳ ಕೈ ಮೀರಿ ನಡೆಯೋದಿಲ್ಲ. ಇವಳು ನಾನು ಜೀವನದಲ್ಲಿ ಯಾವಾಗಲೂ ಒಟ್ಟಾಗಿರ್ತೀವಿ. ಎಲ್ಲ ಧರ್ಮ ಕಾರ್ಯಗಳಲ್ಲೂ ನಾವು ಜೋಡಿ. ಅದಕ್ಕೋಸ್ಕರ ಸಪ್ತಪದಿ, ಅಗ್ನಿ ಸಾಕ್ಷಿಯಾಗಿ ವಿವಾಹ, ಇಬ್ಬರು ಪರಸ್ಪರ ಕೈ ಹಿಡಿಯೋದು. ಅದು ಕೈ ಹಿಡಿಯೋದು, ಕೈ ಕೊಡುವುದಲ್ಲ. ಕೈ ಕೊಡೋದಂತೂ ಅಲ್ವೇ ಅಲ್ಲ, ಕೈ ಹಿಡಿಯೋದು. ಕೈ ಹಿಡಿದಾಗ ಅವನಿಗೆ ಅನಿಸತ್ತೆ ಇವಳು ನನಗೆ ಆಸರೆ, ಇವಳಿಗೆ ಅನಿಸತ್ತೆ ಅವನು ನನಗೆ ಆಸರೆ. ಎಷ್ಟು ಸಂಸ್ಕಾರಗಳಿದೆ. ಸೊ ಇದೆಲ್ಲ ಸಂಸ್ಕಾರಗಳಿಂದ ಅವರ ದಾಂಪತ್ಯ ಜೀವನ ಪ್ರಾಣಿಗಳಂತೆ ಆಗಬಾರದು, ಮನುಷ್ಯರಂತೆ ಇರಬೇಕು, ಉತ್ತಮ ಮನುಷ್ಯರಂತೆ ಇರಬೇಕು. ಅದಕ್ಕಾಗಿ ಉದಾಹರಣೆಗಳು, ಅರುಂಧತಿ ವಸಿಷ್ಠನ ಉದಾಹರಣೆ ಹೇಳ್ತಾರೆ, ಅತ್ರಿ ಅನುಸೂಯ ಅಂತ ಋಷಿ ದಂಪತಿಗಳ ಉದಾಹರಣೆ ಹೇಳ್ತಾರೆ, ಪಾರ್ವತಿ ಪರಮೇಶ್ವರರ ಉದಾಹರಣೆ ಹೇಳ್ತಾರೆ. ಸೊ ಹೀಗೆ ನಮ್ಮ ಜೀವನ ಯಾತ್ರೆ ಒಳಗೆ ನಮಗೆ ಸಹಜವಾಗಿ ಒಬ್ಬ ಹುಡುಗಿ ಜೊತೆ ಬದುಕಬೇಕು ಅಂತ ಅನಿಸೋ ಸಮಯದಲ್ಲಿ ಅದಕ್ಕೊಂದು ಸಂಸ್ಕಾರವನ್ನು ಕೊಟ್ಟು ಪ್ರಕೃತಿಯಂತೆ ಅನ್ನಿಸುವುದಕ್ಕೆ ಸಂಸ್ಕೃತಿಯ ಒಂದು ಪರಿಣಾಮ. ಅದಕ್ಕೆ ಸಂಸ್ಕಾರ ಮದುವೆ. ಇದರಲ್ಲಿ ನಂಬಿಕೆ ಇಲ್ಲ, ನಾವು ಹೀಗೆ ಇರ್ತೀವಿ ಅನ್ನೋದಾದರೆ ಅದು ವಿಕೃತಿ. ಆ ವಿಕೃತಿಯಿಂದಾಗಿ ಇವಳು ಬೇಡ ಅಂತ ಅನ್ನಿಸಿದಾಗ ಡೈವರ್ಸು, ಇನ್ನು ಪುನಃ ಬೇಕು ಅನ್ನಿಸಿದಾಗ ಇನ್ಯಾರನ್ನೋ ಹಿಡಿಯೋದು. ನಮ್ಮ ದೇಶದಲ್ಲಿ ಅದಿಲ್ಲ. ಮದುವೆ ಅನ್ನೋದೊಂದು ಸಂಸ್ಕಾರ. ಈ ಸಂಸ್ಕಾರದಿಂದ ನಾವಿಬ್ಬರು ಒಬ್ಬರನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಂಡು ಒಬ್ಬರು ಇನ್ನೊಬ್ಬರನ್ನ ಗೌರವಿಸ್ತಾ ನಾನು ಮತ್ತು ಆಕೆ ಪರಸ್ಪರ ಅವಲಂಬಿತರು. ಅವಳ ಮೇಲೆ ನಾನು, ನನ್ನ ಮೇಲೆ ಅವಳು ಅವಲಂಬಿತರು. ಇದರಿಂದಾಗಿ ಸಂಸಾರ ಚೆನ್ನಾಗಿ ನಡೆಯುತ್ತೆ, ಮಕ್ಕಳ ಬೆಳವಣಿಗೆ ಚೆನ್ನಾಗಾಗುತ್ತೆ, ಉಳಿದವರ ಜೊತೆ ಸಂಬಂಧಗಳು ಚೆನ್ನಾಗಿರುತ್ತೆ. ಆಗ ನಮ್ಮ ಸಂಸಾರ ಊರಿಗೆ, ನಮ್ಮ ಕುಟುಂಬ ಊರಿಗೆ ಒಂದು ವರವಾಗುತ್ತೆ. ಇಂಥ ಲಕ್ಷಾಂತರ ಕುಟುಂಬಗಳಾದರೆ ಭಾರತ ಬಲವಾಗುತ್ತೆ. ಭಾರತ ಬಲವಾದರೆ ಜಗತ್ತು ಭಾರತ್ ಮಾತಾ ಕಿ ಜೈ ಹೇಳದೇ ಇರೋದಕ್ಕೆ ಬೇರೆ ಮಾರ್ಗವೇ ಇಲ್ಲ. ಸೊ ಅಂಥ ಒಂದು ಉತ್ತಮ ರಾಷ್ಟ್ರ ಕಾರ್ಯ ಆಗಬೇಕಾದರೆ ನಾವೊಂದು ಒಳ್ಳೆಯ ದಾಂಪತ್ಯ ಜೀವನವನ್ನು ಭಾರತೀಯ ರೀತಿ ನೀತಿ ದಿನಚರಿ ಮತ್ತು ಸಂಪ್ರದಾಯ ಪರಂಪರೆಯನ್ನು ನೆನಪಿಟ್ಕೊಂಡು ನಡೆಸಬೇಕು ಅನ್ನೋದನ್ನು ತಮ್ಮಲ್ಲಿ ನಿವೇದನೆ ಮಾಡಿಕೊಳ್ಳುವ ಸಲುವಾಗಿ ಈ ಕಾರ್ಯಕ್ರಮ. ಅದಕ್ಕಾಗಿ ನೀವೆಲ್ಲ ಬಂದಾಗ ಇಲ್ಲಿಯ ಶಿಕ್ಷಕಿಯರು ಸಂತೋಷವಾಗಿ ನಿಮ್ಮ ಕಾಲು ತೊಳೆದರು. ಯಾರು ತೊಳಿತಾರೆ? ಮನೆಯಲ್ಲಿ ಗಂಡ ಹೆಂಡತಿ ಕಾಲು ತೊಳೆಯಲ್ಲ, ಹೆಂಡತಿ ಗಂಡನ ಕಾಲು ತೊಳೆಯಲ್ಲ, ಕಾಲೇ ತೊಳ್ಕೊಳ್ಳೋದಿಲ್ಲ. ಕಕ್ಕಸ್ಕೋಗಿ ಬಂದು ಊಟ ಮಾಡ್ತಾರೆ ಬೇಕಾರೆ. ಯಾಕೆ ಅವ್ರಿಗೆಲ್ಲ ಯಾಕೆ ಅನ್ನಿಸ್ತು? ಪ್ರತಿ ವರ್ಷ ಮಾಡ್ತಾರೆ. ಅವ್ರಿಗೇನು ಕಮಿಷನ್ ಕೊಡ್ತಾರೆ ನಮ್ಮ ಏನಾದರೂ? ಕಮಿಷನ್ ಅಲ್ಲ, ಮಿಷನ್. ನಮ್ಮ ಜೀವನ ಶ್ರೇಷ್ಠವಾಗಬೇಕಾದ್ರೆ ಹೊಸದಾಗಿ ಮದುವೆ ಆದವ್ರನ್ನ ಲಕ್ಷ್ಮೀನಾರಾಯಣ ಅಂತ ಅಂದ್ಕೊಂಡು ಅವ್ರನ್ನ ನಾವು ಪೂಜಿಸಬೇಕು. ಸೊ ಈ ಥರದ್ದೊಂದು ವಾತಾವರಣದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈ ವಾತಾವರಣದ ಲಾಭ ಮಾಡಿಕೊಂಡು ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಈ ನವದಂಪತಿಗಳ ಈ ಸಮಾವೇಶ ಕಾರ್ಯಕ್ರಮ ನಮ್ಮೆಲ್ಲರ ಜೀವನದಲ್ಲಿ ಒಂದು ತಿರುವು ಬಿಂದು ಆಗಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಮುಂದಿನದನ್ನು ನಮಗೆ ಎಲ್ರಿಗೂ ತಿಳಿಸ್ತಾರೆ. ಎಲ್ಲ ಸಂಜೆವರೆಗೂ ಇರ್ರಿ, ಮಧ್ಯದಲ್ಲಿ ಜಾರಿ ಬಿಡಬೇಡಿ. ಒಳ್ಳೆ ಊಟ, ಆಮೇಲೆ ಒಳ್ಳೆ ಚಹಾ ಇದೆ. ಕೊನೆ ಒಳಗೆ ಚಹಾ ಇದ್ದಾಗೇ ಇರುತ್ತೆ, ಏನು ಅನುಮಾನ ಇಲ್ಲ. ಆಮೇಲೆ ಒಂದು ಫೋಟೋನೂ ಇರುತ್ತೆ ಅಂತ ಕಾಣುತ್ತೆ. ಯಾವುದು ತಪ್ಪಿಸ್ಕೋಬೇಡಿ, ಎಲ್ಲರೂ ಇದ್ದು ಹೋಗಿ. ಇಷ್ಟೇ ನಿಮ್ಮಲ್ಲಿ ನನ್ನ ನಿವೇದನೆ. ನಮಸ್ತೆ. ನನ್ನ ಧರ್ಮಪತ್ನಿ ಸಂಧ್ಯಾಶ್ರೀ M.Com ಓದಿದ್ದಾಳೆ. ಅಕೌಂಟೆಂಟಾಗಿ ವರ್ಕ್ ಮಾಡ್ತಾ ಇದ್ದಾಳೆ ಪಂಪೇಲಲ್ಲಿ. ನನ್ನ ಗಂಡ ಸತ್ಯಪ್ರಕಾಶ್ ಶ್ರೀನಿವಾಸ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ನನ್ನ ಗಂಡ ಜಯಪ್ರಕಾಶ್. ಸ್ವಲ್ಪ ಜೋರಾಗಿ ಹೇಳಿ, ಎಲ್ರಿಗೂ ನಿಮ್ಮ ಪರಿಚಯ ಕೇಳಿ ಎಲ್ರಿಗೂ. ನನ್ನ ಗಂಡ ಜಯಪ್ರಕಾಶ್, PUC ಮೆಕ್ಯಾನಿಕ್. ನನ್ನ ಹೆಂಡತಿ ದೀಕ್ಷಿತಾ BCom ಕಲ್ತಿದ್ದಾಳೆ. ನನ್ನ ಹೆಂಡತಿ ಶ್ರುತಿ
SLC ಓದಿದ್ದಾರೆ. ನನ್ನ ಗಂಡನ ಹೆಸರು ಗಣೇಶ್, ನರ್ಸರಿ ಗಾರ್ಡನ್ ಕೆಲಸ ಮಾಡ್ತಿದ್ದಾರೆ. ಐರನ್ ಕೆಲಸ ಮಾಡ್ತಿದ್ದಾನೆ. ನಾಗೇಶ್ ತಡವಾಗಿ ಬಂದಿದ್ದಕ್ಕೆ ಬೇಜಾರಾಗಿದೆ, ಅದಕ್ಕೆ ಗಟ್ಟಿಯಾಗಿ ಹೇಳ್ತಾನೆ ಇಲ್ಲ. ಹಲೋ, ನನ್ನ ಶಶಿಕಲಾ ಹೆಸರು. ನನ್ನ ಧರ್ಮಪತ್ನಿಯ ಹೆಸರು ಹರ್ಷಿತಾ, ಕನೀರು ತೋಟ ಕೊಲ್ಯದಿಂದ ಇಂಜಿನಿಯರಿಂಗ್ ಮಾಡಿದ್ದಾಳೆ. ಸಾಫ್ಟ್ವೇರ್ ಟೆಸ್ಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾಳೆ. ನನ್ನ ಗಂಡ ನಾಗರಾಜ್, ಇವರು ದಿಯ ಸಿಸ್ಟಮಲ್ಲಿ WFM ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನನ್ನ ತಂದೆ ಕೂಡ ಸಂಘದ ಸ್ವಯಂ ಸೇವಕರು. ನನ್ನ ಊರು ಪುತ್ತೂರು. ನನ್ನ ಪತಿ ಪ್ರದೀಪ್, ಇವರು BA ಶಿಕ್ಷಣವನ್ನು ಮುಗಿಸಿದ್ದಾರೆ. ಹಾಗೆ ಮಂಗಳೂರಲ್ಲಿ ಪ್ರಗತಿ ಬಯೋಟೆಕ್ ಕಂಪನಿಯಲ್ಲಿ ಮೆಡಿಕಲ್ ರೆಪ್ ಆಗಿ ವರ್ಕ್ ಮಾಡ್ತಿದ್ದಾರೆ. ನನ್ನ ಪತ್ನಿ ಸ್ಥಿತಿಯವರು ಅಬ್ಬಕ್ಕ TVಯಲ್ಲಿ ಸಂಕಲನಕಾರ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ. M.Com ಪದವೀಧರರಾಗಿದ್ದಾರೆ. ಅಥವಾ ಸ್ವಲ್ಪ ರಾತ್ರಿ ಮಲಗುವಾಗ ಅಥವಾ ಹೊರಗೆ ಕಾರ್ಯಕ್ರಮಕ್ಕೆ ಹೋದಾಗ ಸ್ವಲ್ಪ ಆಗ್ತದೆ. ಆಗ ನಾವೇನು ಮಾಡ್ತೀವಿ, ನೀವೇನು ಮಾಡ್ತೀವಿ? ಯೋಚನೆ ಮಾಡಿ. ಕೆಲವು ಜನ ಮನೆಯಲ್ಲಿ ಬಿದ್ದಿರ್ಬೋದು. ನಾನು ಯಾರ ಮನೆಯಲ್ಲಿ ಹೇಳಲಿಕ್ಕೆ ಹೋಗಿದ್ದೆ, ಹೇಳಲಿಕ್ಕೆ ಹೋಗಿದ್ದೆ. ಆ ಉಪವಾಸ ತಿಂದು ಉಪವಾಸ ತಿನ್ನದೆ ಹೋಗಿ ಮಾಡ್ಬೋದ ಮುಂದೆ ಇದ್ರೂ ಕೂಡ ನಮ್ಮ ಸಂಬಂಧ ಅದು ಅಪ್ಪತ್ತಿನ ಜೀವನ ಕೆಟ್ಟ ಹವ್ಯಾಸ ಅಂದರೆ ಅದು ಕೆಟ್ಟವೇ. ಆದ್ದರಿಂದ ಅದಕ್ಕೆ ನಾವು ಏನಾದರೂ ಒಂದು ದಾರಿ ಹುಡುಕುವುದಳು ನಿಮ್ಮ ನಿಮ್ಮ ರೀತಿಯಲ್ಲಿ. ಎಲ್ರಿಗೂ ಸಹ ತಲೆ ಉಂಟಲ್ಲ, ನಿಮ್ಮ ನಿಮ್ಮ ರೀತಿಯಲ್ಲಿ ಅದನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಪಡ್ಬೋದ. ಅದಕ್ಕೆ ರಾಮನಾಮ ಜಪ ಮಾಡಿ. ಅವರೇನಾದರೂ ಹಾಗಾದರೆ ಹೀಗೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ರಾಮನಾಮ ಜಪ ಕಣ್ಣು ಮುಚ್ಚಿ ಹೀಗೆ ಒಂದು 50 ಜಪ ಮಾಡಿದರೆ ನಿಮ್ಮ ಕೋಪ ಕಡಿಮೆ ಆಯ್ತು. ನಿಮಗೆ ಮತ್ತೆ ಮಾತಾಡಲಿಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಇಲ್ಲದೇ ಇದ್ದರೆ ಬಾಯಿ ಮುಚ್ಚಿ ಕೂತ್ಕೊಂಡು ರಾತ್ರಿ ಜಗಳ ಆಗಲಿಕ್ಕೆ ಸಮಯ. ಆದ್ದರಿಂದ ಹಗಲೇ ಜಗಳ ಆಡುವಾಗ ಆ ಜಗಳ ನಿಲ್ಲುವ ರೀತಿಯಲ್ಲಿ ನಾವೇ ಮಾಡ್ಬೋದು. ಅದು ಹಾಗೆ ಬಾಯಿಯನ್ನು ಊಟ ಆ ಚಾಕ್ಲೇಟನ್ನು ಹಚ್ಚಿ ತಿನ್ನಲಿಕ್ಕೆ ಬಾಯಲ್ಲಿ ತುಂಬಿಸಿ ಮಾತಾಡಿರ್ಬೋದು. ಹೀಗೆ ಮಾಡ್ತಾ ಇದ್ದರೆ ಆಗ ನಮಗೆ ಅದು ತಿಂದು ಮುಗಿಯುವಾಗ ಇದು ಸ್ವಲ್ಪ ತಂಪಾಗ್ತದೆ, ಆಮೇಲೆ ತಲೆ ಸ್ವಲ್ಪ ತಂಪಾಗಿದೆ. ಗೊತ್ತಾ ಅಮ್ಮ ಇದು ನನ್ನ ಅಣ್ಣನ ಅತ್ತಿಗೆಲ್ಲ ಅಣ್ಣನ ಹೆಣ್ಣು ಅತ್ತೆ ಮಾವ ಹೀಗೆ ಕೂಡು ಕುಟುಂಬದಿಂದ ಬಂದವರು ಇಷ್ಟ ಕೈ ಎಳೆದ ಕೈ ಇಲ್ಲ, ಬಲದ ಕೈ ನೇರ ನೋಡಿ. ಕೂಡು ಕುಟುಂಬದಲ್ಲಿ ಇದ್ದೀರಲ್ಲ, ಕೂಡು ಕುಟುಂಬದಲ್ಲಿ ಇದ್ರೆ ಇದ್ರೆ ಎಷ್ಟು ಒಳ್ಳೆದಿತ್ತು. ಈ ಎಲ್ಲ ಜನರನ್ನು ಕಟ್ಟಿಕೊಂಡು ಅಂತ ಕಾಣ್ತದ. ನಮಗೆ ಸಂತೋಷ ಉಂಟಾ? ಕೂಡು ಕುಟುಂಬದಲ್ಲಿದ್ದೇವೆ ಸಂತೋಷ ಉಂಟಾ? ಸರಿಯೇ ಬೇಕು. ಯಾಕೆ ಅಂತ ಹೇಳಿದ್ರೆ ಆಮೇಲೆ ಪುರುಷರ ಬೈದಕ್ಕೆ ಕೇಳ್ತಾರೆ. ಅವರು ಕೇಳಿದ್ರೆ ಎಷ್ಟು ಒಳ್ಳೆದಿತ್ತು. ಈಗ ನಮಗೆ ಬೇಡ, ನಾವು ಗಟ್ಟಿದ್ದೇವೆ, ಖುಷಿಯಲ್ಲಿದ್ದೇವೆ, ಗಂಡ ಮತ್ತೆ ಹೆಂಡತಿ ನಾವು ಮಾತ್ರ ಸಾಕು ಅಂತ ಹೇಳ್ತೇವೆ. ಒಮ್ಮೆ ಕಷ್ಟ ಬಂದಾಗ ನಮಗೆ ಎಲ್ಲರೂ ಬೇಕು ಅಂತ ಹಾಗೆ ನಿಜ ಅವಳನ್ನಾದರೂ ಕೊಡಿಸ್ಬೋದಿತ್ತು ಅಂತ ಕಾಣ್ತದೆ. ಅಲ್ಲಿಯವರೆಗೆ ಸಂಬಳ ಮಗ ದುಡ್ದದ್ದು ಕೂಡ ತಂದು ಹೆಂಡತಿಯ ತಾಯಿಯ ಕೈಯಲ್ಲಿ ಕೊಡ್ತಾ ಇದ್ದದಿದ್ರೆ ಅವತ್ತಿನ ದಿನದಿಂದ ಗಂಡನ ಕೈಗೆ ಬರ್ಲಿಕ್ಕೆ ಆರಂಭ ಆಗ್ತದೆ. ಹೆಂಡತಿಯ ಕೈಯಲ್ಲಿ ಕೊಡ್ಲಿಕ್ಕೆ ಆರಂಭ ಮಾಡ್ತಾನೆ. ತಾಯಿಯನ್ನು ಬಿಟ್ಟೆ ಸಾಮ್ರಾಜ್ಯ ರಾಣಿ ಆಗುತ್ತಲ್ಲ, ಎಲ್ಲವನ್ನ ನೀನೇ ಇಟ್ಟುಕೊಂತ ಅಲ್ಲಿಂದು ನಾಗಲಕ್ಷ್ಮೀ ಪೂಜೆ ಅಂತ ಕೆಲವು ಪದ್ಧತಿಯಲ್ಲಿ ಪೂಜೆ ಮಾಡುವಂಥದ್ದು ಇದೆ. ಮದುವೆ ದಿನ ಒಂದಿಷ್ಟು ದುಡ್ಡನ್ನು ಇಟ್ಟು ಸೆರಗಿನ ತುದಿಯಲ್ಲಿ ಕಟ್ಟಿ ಅದನ್ನು ಕೊಂಡೋಗಿ ಒಳಗೆ ಗೋಡ್ರೇಜಲ್ಲಿ ಇಡು ಅಂತ ಹೇಳ್ತಾರೆ.
ಸಂಪತ್ತಿನ ಕೀಯನ್ನು ಅವಳ ಕೈ ಕೊಡ್ತಾರೆ, ನಾಗಲಕ್ಷ್ಮಿ ಅಂತ ಪೂಜೆ ಮಾಡಿ. ಯಾಕಂದರೆ ಇದರ ಜವಾಬ್ದಾರಿ ಇನ್ನು ಮುಂದೆ ನಿನ್ನದು ಅಂತ. ನಾವು ಇಲ್ಲಿ ಹೇಳಿದಂತಹ ಮಂತ್ರಕ್ಕೆ ಆ ಮನೆಯ ರಾಣಿಯಾಗು ಹೇಳಿದರೆ ಗಂಡನಿಗೆ ಬಂದಂತಹ ಸಂಬಳ ನೀನು ಇಟ್ಟುಕೋ, ಆ ಮನೆಯ ಜವಾಬ್ದಾರಿ ಎಲ್ಲ ನೀನು ತಗೋ, ಅಡುಗೆ ಮನೆ ಇವಳ ಹೆಸರು ಕೈಯಲ್ಲಿ ಬಂತು. ಈ ರೀತಿಯಾಗಿ ಅಧಿಕಾರವನ್ನು ತೆಗೆಯುವ ಪ್ರಯತ್ನ ಮಾಡಿ ಮನೆಯಲ್ಲಿದ್ದಂತಹ ಹಿರಿಯರು, ಗಂಡನ ಅಣ್ಣ ತಮ್ಮ ಅಕ್ಕ ತಂಗಿ ಇವರ ಜೊತೆ ಎಲ್ಲ ಆಕೆಗೆ ನಿಷ್ಠರಾಗಿ ನಮ್ಮ ಸಂಸಾರವೇ ಎಷ್ಟೋ ಮನೆಗಳಲ್ಲಿ ಹಾಳಾದದ್ದಿದೆ. ಹಾಗಾದರೆ ಆ ಮಂತ್ರದ ಅರ್ಥ ಏನು? ಮಂತ್ರದ ಅರ್ಥ ಏನು ಕೇಳಿದರೆ, ಸಾಮ್ರಾಜ್ಞಿ ಆಗು ಅಂತ ಹೇಳಿದರೆ ನೀನು ಹೋದವಳು ನಿನ್ನ ಗಂಡನ ಜೊತೆಗೆ ಇರುವಂತಹ ನಿನ್ನ ಪ್ರೀತಿಯಿಂದ, ಆಕೆಗೆ ನಿನ್ನ ಪ್ರೀತಿಯನ್ನು ಬಿಟ್ಟು ಜೀವನ ಮಾಡಲಿಕ್ಕೆ ಆಗಬಾರದು. ಮನೆ ಬಿಟ್ಟು ಹೋದ ಮಗ ಮಲಗಲಿಕ್ಕೆ ಮತ್ತೆ ಮಾತ್ರ ಮನೆಗೆ ಬರ್ತಾ ಇದ್ದಂಥವ, ಅಥವಾ 2 ದಿನಕ್ಕೊಂದ್ಸಲ ಮನೆಗೆ ಬರ್ತಾ ಇದ್ದ ಮಗ ಅಂತ ಆದರೆ, ನೀನು ಹೋದ ದಿನದಿಂದ ನೀನು ನಿನ್ನ ಗಂಡನಿಗೆ ಎಷ್ಟು ಪ್ರೀತಿ ಕೊಡಬೇಕು ಕೇಳಿದರೆ, ಅವ ಯಾವ ಕೆಲಸಕ್ಕೋಸ್ಕರ ಮನೆ ಬಿಟ್ಟು ಹೊರಗೆ ಹೋದದಿದ್ದರೂ ಕೂಡ ತನ್ನ ಕೆಲಸ ಮುಗಿದ ತಕ್ಷಣ ನನಗೋಸ್ಕರ ಯಾರೋ ಕಾಯ್ತಾ ಇದ್ದಾರೆ, ನಾನು ಮನೆಗೆ ಹೋಗಬೇಕು ಅನ್ನುವಂತಹ ಆಕರ್ಷಣೆ ನಿನ್ನ ಮನೆಯಲ್ಲಿ ಇರುವ ಹಾಗಾಗಬೇಕು. ಆ ರೀತಿ ಪ್ರೀತಿಯಲ್ಲಿ ನಿನ್ನ ಗಂಡನನ್ನು ಗೆದ್ದು ಆ ರಾಣಿಯಾಗು. ಗಂಡನ ಅಣ್ಣ ತಮ್ಮ ಅಕ್ಕ ತಂಗಿ ಇವರಿಗೆಲ್ಲ ಅವರೆಲ್ಲ ಪ್ರೀತಿಯಿಂದ ಅವರ ಜೊತೆ ಇದ್ದುಕೊಂಡು, ಅಥವಾ ಅತ್ತೆ ಮಾವ ಇರ್ತಾರೆ ಮನೆಯಲ್ಲಿ, ಅಂಥವರ ಅತ್ತೆ ಮಾವನ ಸೇವೆ ಮಾಡಿ ಅವರಿಗೆ ನೀನಿಲ್ಲದೆ ಬದುಕಲಿಕ್ಕೆ ಆಗುವುದಿಲ್ಲ ಅಂತ ಅನ್ನಿಸ್ಬೇಕು. ಆ ಮನೆಯಲ್ಲಿ ಅತ್ತೆಗ ಮಾವನಿಗ ಏನೋ ದಿನ ಮದ್ದು ತಗೊಳ್ಬೇಕು ಅಂತ ಇಟ್ಟುಕೊಳ್ಳಿ, ಅಥವಾ ಏನೋ ಅವರಿಗೆ ಬೇಕಾದಾಗಬೇಕು, ಸಮಯಕ್ಕೆ ಚಾವ ಇನ್ನೇನೋ ಮಾಡಿಕೊಡ್ಬೇಕು. ಅದನ್ನು ಆಕೆ ಸಮಯಕ್ಕೆ ಸರಿಯಾಗಿ ಮಾಡಿಕೊಟ್ಟು ಅತ್ತೆ ಮಾವನಿಗೆ ಉಳಿದವರಿಗೆ ಏನು ಬೇಕು ಅನ್ನೋದನ್ನು ನೋಡ್ತಾ ಸೇವೆ ಮಾಡಿ ಒಂದು ದಿನ ಇವಳು ತವರು ಮನೆಗೆ ಹೊರಟು ಹೋದ್ಲು ಅಂತಾದರೆ ಆ ಅತ್ತೆ ಮಾವನಿಗೆ ಮನೆಯಲ್ಲಿ ಇರಲಿಕ್ಕೆ ಕಷ್ಟ ಅಂತ ಅನ್ನಿಸ್ಬಿಡ್ಬೇಕು. ಮಕ್ಕಳಾದರೂ ಮನೆಯಲ್ಲಿ ಅಂತ ಇಟ್ಕೊಳ್ಳಿ, ಮಕ್ಕಳು ಹುಟ್ಟಿದ್ರು, ಆ ಮಕ್ಕಳು ಶಾಲೆಗೆ ಎಲ್ಲಿಯೋ ಹೋದರೆ ಮನೆಗೆ ಬಂದರೆ ಅಮ್ಮ ಇಲ್ಲ ಅಂತಾದರೆ ಅಮ್ಮ ತವ್ರ ಮನೆಗೆ ಹೋಗಿದ್ದಾಳೆ ಅಂತಂದರೆ ಆ ಮಕ್ಕಳಿಗೆ ಮನೆಯಲ್ಲಿ ಇರಲಿಕ್ಕೆ ಆಗಬಾರದು. ಅಮ್ಮ ಎಲ್ಲಿದ್ದಾಳೆ ಅಂತ ಮಕ್ಕಳು ಕೇಳುವ ಹಾಗಾಗಬೇಕು. ಹಾಗೆ ಆಯಿತಾ, ಅವಳು ಆ ಮನೆಯ ಸಾಮ್ರಾಜ್ಞಿ ಅಂತ, ಆ ಮನೆಯ ಒಡತಿ ರಾಣಿ ಅನ್ನುವಂತಹ ಪಟ್ಟ ಬೇಕಾದ್ದಲ್ಲ. ಆ ಮನೆಯ ಒಡತಿಯಿಂದ ಅವಳು ಉಳಿದವರ ಮನವನ್ನು ಗೆದ್ದು, ಆಕೆಯ ಸೇವೆಯಿಂದಾಗಿ ಪ್ರೀತಿಯಿಂದಾಗಿ ಆ ಮನೆಯನ್ನು ಗೆದ್ದು ನೀನು ಮನೆಯ ಸಾಮ್ರಾಜ್ಞಿಯಾಗು, ರಾಣಿಯಾಗು ಅಂತಲ್ಲಿ ಇರುವಂತಹ ಮಂತ್ರದ ಅರ್ಥ ಇರುವಂಥದ್ದು. ನಿಜವಾಗಿ ನಮ್ಮ ಗಂಡಂದಿರ ಜವಾಬ್ದಾರಿ ಏನಂತ, ಈಗಿನ ಎಷ್ಟು ಜನರ ಮಡದಿಯರಿಗೆ ನಮ್ಮ ಮನೆಗೆ ನಾವು ಮದುವೆಯಾಗಿ ಬರಬೇಕಾದ್ರೆ ಮನೆಯಲ್ಲಿ ಕಾಫಿ ಚಹಾ ಅಥವಾ ಅಡುಗೆ ಮಾಡುವುದು ಗೊತ್ತಿತ್ತು. ನಮಗೆ ನನ್ನ ಹೆಂಡತಿ ಮನೆಗೆ ಬರಬೇಕಾದ್ರೆ ಅವಳಿಗೆ ಅಡುಗೆ ಮಾಡಲಿಕ್ಕೆ ಗೊತ್ತಿತ್ತು. ಹೆಚ್ಚಿನವರ ಮಡದಿಯರಿಗೆ ಗೊತ್ತಿತ್ತಿಲ್ಲಿ. ಆದರೆ ಎಷ್ಟೋ ಕಡೆಗಳಲ್ಲಿ 100ರಲ್ಲಿ 75 ಜನರಿಗೆ ಗೊತ್ತಿರುವುದಿಲ್ಲ. ಒಂದು 25 ಜನರಿಗೆ ಮಾತ್ರ ಇದು ಗೊತ್ತಿರ್ತದೆ, ಕಾಫಿ ಚಹಾ ಅಡುಗೆ ಮಾಡಲಿಕ್ಕೆ. ಎಷ್ಟೋ ಕಡೆಗಳಲ್ಲಿ ನಮ್ಮ ಮಡದಿಯರಿಗಿಂತ ನಾವೇ ಚೆನ್ನಾಗಿ ಅಡುಗೆ ಮಾಡ್ತೇವೆ. ಅದು ನಿಮ್ಮಲ್ಲಿ ಸೇರ್ಬೋದು ಅನೇಕ ಜನ. ನಮಗೆ ಅಡುಗೆ ನೀವೇ ಚೆನ್ನಾಗಿ ಮಾಡ್ತೇವೆ ಅನ್ನೋಂಥದ್ದು. पार्वती अहं वैश्वानरो भूत्वा प्राणिनां देहमाश्रितः
समायुक्तः प्राणापानसमायुक्तः प्राणापानसमायुक्तः वचाम्यन्नं चतुर्विधं वचाम्यन्नं चतुर्विधम् ब्रह्मार्पणं ब्रह्महरिः ब्रह्मार्पणं ब्रह्महरिः ब्रह्माग्नो ब्रह्मणाहुतं ब्रह्मणाहुतं ब्रह्मैव तेन गन्तव्यम् ब्रह्मैव तेन गन्तव्यम् ब्रह्मकर्मसमाधिना ब्रह्मकर्मसमाधिनः ॐ सहना भवतु ॐ सहना भवतु सहनौ भुनक्तु सहनौ भुनक्तु सह वीर्यं करवावहै सह वीर्यं करवावहै तेजस्विनावधीतमस्तु तेजस्विनावधीतमस्तु महाविद्विषावहै महाविद्विषावहै शान्ति शान्ति शान्तिः ॐ शान्ति शान्ति शान्तिः ಶ್ರೀ ಕೃಪಾಶಿದ ಕಲಾ ಸಂಪದ ಎಂಬಂಥ ಯಕ್ಷಗಾನ ತಂಡವು ಕೂಡ ಬಹಳ ಯಶಸ್ವಿ ಪ್ರದರ್ಶನವನ್ನು ನೀಡುತ್ತಾ ಬಂದಿರುತ್ತದೆ. ಅಷ್ಟು ಮಾತ್ರವಲ್ಲ, ಒಂದು ಯುವಕರ ತಂಡ ಕಬಡ್ಡಿ ತಂಡವನ್ನಾಗಿ ಬೇರೆ ಬೇರೆ ಕಡೆಗಳಲ್ಲಿ ಬಹುಮಾನವನ್ನು ಗಳಿಸಿದಂಥ ತಂಡ ಈ ಶಿಶುಮಂದಿರದಲ್ಲಿದೆ. ಅಷ್ಟು ಮಾತ್ರವಲ್ಲ, ನಾವು ಪ್ರತಿ ಮನೆ ಮನೆ ಭಜನೆ ಮಾಡ್ತೇವೆ. ಆ ಕಾರಣದಿಂದ ಹಲವಾರು ಮನೆಗಳಲ್ಲಿ ಪ್ರತಿನಿತ್ಯ ವಾರಕ್ಕೊಮ್ಮೆ ಭಜನೆ ಕೂಡ ಪ್ರಾರಂಭಗೊಂಡಿದೆ. ಈ ಸೇವೆಯ ಮೂಲಕ ಜನರನ್ನ ಸಂಘಟಿತರನ್ನಾಗಿ ಸಂಸ್ಕಾರಯುತರನ್ನು ಮಾಡುವುದರಲ್ಲಿ ಶಿಶುಮಂದಿರವು ಹಲವಾರು ಸೇವಾ ಕಾರ್ಯಕ್ರಮ ನಡೆದಿರುವುದು ನಿಮ್ಮೆಲ್ಲ ಗಮನ. ನಿಮ್ಮ ಪುತ್ರರು ಆ ಮಕ್ಕಳು ಈ ಶಿಶುಮಂದಿರಕ್ಕೆ ಬರುವಾಗೆ ಆಗಲಿ ಅಂತ ದೇವರಲ್ಲಿ ನಾವು ಹುಡುಗದಿರೋ ಮನುಜ ಕಬೀರ ಹುಡುಗದಿರೋ ಮನುಜ ಮಂಕುತಿಮ್ಮ ಮಂಕುತಿಮ್ಮ ಹಳೆ ತತ್ವ ತೊಡಗೂಡೆ ಧರ್ಮ ಮಿಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ ಮಿತವಿರಲಿ ವದನದಲ್ಲಿ ಕೇಳಿಸದಿರಲಿ ವಚನದಲ್ಲಿ ಋತುವ ಬಿಡದಿರಲಿ ಮಿತವಿರಲಿ ಮನಸ್ಸಿನ ವೇಗದಲ್ಲಿ ಭೋಗದಲ್ಲಿ ಅತಿ ಬೇಡವೆಲ್ಲಿಯೂ ಮಂಕುತಿಮ್ಮ. ದಂಪತಿಗಳು ಸಾವಕಾಶವಾಗಿ ಸಮಾಧಾನವಾಗಿ ಸಂತೋಷದಿಂದ ಭೋಜನವನ್ನು ಸ್ವೀಕಾರ ಮಾಡಬೇಕು. ಯಾವುದೇ ಒತ್ತಡ ಇಲ್ಲ, ಯಾವುದೇ ಅವಸರವೂ ಇಲ್ಲ. ನಿಧಾನವಾಗಿ ಸಾವಕಾಶವಾಗಿ ಯಥೇಚ್ಛವಾಗಿ ಅನ್ನಪೂರ್ಣೇಶ್ವರಿಯ ಪ್ರಸಾದವನ್ನು ತಾವೆಲ್ಲರೂ ಸಂತೋಷದಿಂದ ಸ್ವೀಕಾರ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಒಳಗಣ್ಣವನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗನರಾರು ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ ಮಂಕುತಿಮ್ಮ ಎಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ ಹೇಯ ಮಹಾಜಲದಿ ಎಡೆಗೆ ಸಲಿಲವಾಗಿ ಹರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿಯಾಗಲೆಂದು ನೈಜ ರಾಷ್ಟ್ರ ಸೇವಕ ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ಜ್ಞಾನ ಸುತ್ತ ಬೆಳಕ ಬೀರುವ ಹೆಚ್ಚಿನಿಂದ ಮುಂದೆ ಸಾಗಿ ಬರಲಿ ಗುರಿಯ ಸೇರುವ ಸೇವೆ ಎಂಬ ಯಜ್ಞದಲ್ಲಿ ಮೊರೆವ ಕೋಟಿ ಅಲೆಗಳಂದಲ್ಲಿ ವಿಮುಖರಾಗಿ ಖ್ಯಾತಿಗೆ ಪ್ರಚಾರಕ್ಕೆ ಪ್ರಶಂಸೆಗೆ ಸಹಜದಲ್ಲಿ ಸಂಜೆಯ
ಸಮಾಜ ಸರ್ವಾಂಗ ಸುಂದರ ಸೇವೆಯೆಂಬ ಯಜ್ಞದಲ್ಲಿ ಸಂತೆಯಂತೆ ಉರಿಯುವ ಭಗವಂತನೇ ಶ್ರೇಷ್ಠನು ಸಕಲ ರತ್ನಗಳು ಗನಿಯು ಭೂಲೋಕದ ಸಿರಿ ಸಂಪದವೆಲ್ಲ ಶೀಲದೊಳಗೆಯುವುದು ಕಬೀರ ಶೀಲದೊಳಗೆಯುವುದು ಚಂದ್ರನ ತಂಪು ತಂಪಲ್ಲ ಹಿಮವೂ ಕೂಡ ತಂಪಲ್ಲ ಸಾಧು ಸಜ್ಜನರ ದಿವ್ಯ ಸಂಗ ತಂಪಿನಲ್ಲ ತಂಪು ಕಬೀರ. ಭೋಜನ ಕಾಲೇ ನಮೋ ಪಾರ್ವತಿ ಪತೆ ಹರ ಹರ ಮಹಾದೇವ್. ಈಗ ಭೋಜನ ಕಾಲೇ ಅಲ್ಲ, ಭೋಜನ ಅಂತ್ಯೇ. ಭೋಜನ ಅಂತ್ಯೇ ಹರ ನಮಃ ಪಾರ್ವತಿ ಪತೆ ಹರ ಹರ. ಅಯೋಧ್ಯಾಪತಿ ಶ್ರೀರಾಮಚಂದ್ರ ಕಿ. माता च पार्वती देवी पिता देवो महेश्वरः बान्धवा शिवभक्ताश्च स्वदेशो भुवनत्रयम् अयं निजपरो वेति गणना लघुचेतसाम् उदारचरितानां तु वसुधैव कुटुम्बकम् पूर्वं रामतपोवनादिगमनम् हत्वा मृगं काञ्चनं वैदेही हरणं जटायुमरणं सुग्रीवसम्भाषणं वालीनिग्रहणं समुद्रतरणं लङ्कापुरीदाहनं पश्चात् रावणकुम्भकर्णहननम्